ರತ್ನೋತ್ಸವ 2019-2020 ಇದರ ನಾಡು ನುಡಿ ವೈಭವಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಗೋಷ್ಠಿಯಲ್ಲಿ ಕೂಡ ಕೆಲವು ವಿಚಾರಗಳನ್ನು ಚಿಂತನ ಮಂಥನಗೊಳಿಸುವುದರ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ಬೆಳೆಯಬೇಕು, ಹೆತ್ತವರ ವಿಶೇಷವಾದಂಥ ಕಾಳಜಿ ಹೆಚ್ಚಾಗಬೇಕು, ಹಾಗೆ ಸಾರ್ವಜನಿಕರಿಗೂ ಇಂಥ ಒಂದು ಕನ್ನಡಾಭಿಮಾನದ ಸಾಹಿತ್ಯಿಕ ವಿಚಾರಗಳು ತಿಳಿಯಬೇಕೆಂಬ ದೃಷ್ಟಿಯಲ್ಲಿ ಹಮ್ಮಿಕೊಂಡಿರತಕ್ಕಂಥ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಕೆ ಚಿನ್ನಪ್ಪಗೌಡವರು ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ವಿಷಯ ಮಂಡನೆಗೆ ಡಾಕ್ಟರ್ ಗಣನಾಥ್ ಎಕ್ಕಾರ್, ಕರಾವಳಿ ಜಾನಪದ ಹಿನ್ನೆಲೆ ಸ್ವರೂಪ, ಹಾಗೆ ಡಾಕ್ಟರ್ ಸಾಯಿ ಗೀತಾ ಹೆಗಡೆ, ಕರಾವಳಿ ಜಾನಪದದ ಪಲ್ಲಟನದ ನೆಲೆಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಭುವನೇಶ್ವರಿ ಹೆಗಡೆಯವರು ಕೂಡ ಆಗಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ಉಪಸ್ಥಿತರಿರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ವಾಗತ. ಡಾಕ್ಟರ್ ಸಾಯಿ ಗೀತಾ ಹೆಗಡೆ, ಕರಾವಳಿ ಜಾನಪದದ ಪಲ್ಲಟಗಳು ನೆಲೆಗಳು. ಕೇಳಿ. ಇದೋರಿ ನಡೆನುಡಿಗೆ ಬೆಳಕು ಬೀರಿ ಜ್ಞಾನ ವಿಜ್ಞಾನಗಳ ರಸಧಾರೆ ಹರಿಸುವಳು, ಮೇರೆಯರಿಯದ ಅರಿವಿನೆಡೆಗೆ ನಡೆಸುವಳು, ಆ ಶಕ್ತಿ ಪದತಲದಿ ಶಿರಬಾಗಿ ನಮಿಸುವೆನು, ವಿದ್ಯಾಧರನ ಜಾತೆ ವಿದ್ಯಾದಾಯಿನಿ ಮಾತೆ. ಇಂದಿನ ಸಮ್ಮೇಳನಾಧ್ಯಕ್ಷರಿಗೆ, ಸಭಾಧ್ಯಕ್ಷರಿಗೆ, ಕಾರ್ಯಕ್ರಮದ ಆಯೋಜಕರಿಗೆ, ಇಲ್ಲಿ ನೆರೆದಿರುವ ಎಲ್ಲರಿಗೆ ಮೊದಲಾಗಿ ತಲೆ ಬಾಗ್ತಾ ಕರಾವಳಿಯ ಜಾನಪದ ಪಲ್ಲಟದ ನೆಲೆಗಳು ಎಂಬ ವಿಷಯದ ಬಗ್ಗೆ ನನ್ನ ಅರಿವನ್ನು ಮಂಡಿಸ್ತೇನೆ. ನನ್ನ ಗುರುಗಳಾಗಿದ್ದ ಡಾಕ್ಟರ್ ಸಿ ಹೊಸಬೆಟ್ಟು ಅವರು ಯಾವಾಗಲೂ ಒಂದು ಮಾತು ಹೇಳೋದಿತ್ತು. ನನಗೆ ಪುರ್ಸೊತ್ತಿರಲಿಲ್ಲ, ಎಲ್ಲರ ಮಾತು ಇದೀಗ. ಆದರೂ ಆಗಲೇ ಸರ್ ಹೇಳಿದರು, ಸ್ವಾರಸ್ಯಪೂರ್ಣ, ವೈಶಿಷ್ಟ್ಯಪೂರ್ಣ ಅಂತೆಲ್ಲ ವಿಶೇಷಣಗಳನ್ನು ಕೊಟ್ಟು ನಮ್ಮ ಈ ವಿಚಾರ ಮಂಡನೆಗೆ ಕೋಡುಗಳನ್ನಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಹೇಗಾಗತ್ತೆ ಅಂಥೇಳಿ ಒಂದು ಸ್ವಲ್ಪ ಗಂಭೀರ ವಿಷಯಗಳನ್ನು ಇಲ್ಲಿ ಮಂಡಿಸ್ತಾ ಇದ್ದೇವೆ. ಮೊದಲಾಗಿ ನೆಲೆ ಎಂಬುದನ್ನು ಮೂರರ್ಥದಲ್ಲಿ ನಾನು ತಗೊಳ್ಕೊತಾ ಇದ್ದೇನೆ. ಅದು ಮೂಲ, ಹಂತ ಮತ್ತು ಕಾರಣ ಅಂಥೇಳಿ. ಕರಾವಳಿಯ ಜಾನಪದದಲ್ಲಿ ಎಲ್ಲೆಲ್ಲಿ ಯಾಕಾಗಿ ಬದಲಾವಣೆಗಳು ಆಗಿವೆ ಅನ್ನೋದನ್ನು ಗುರುತಿಸುವ ಪ್ರಯತ್ನ ನನ್ನದು. ಆ ಸ್ವರೂಪದ ನೆಲೆಗಳು ಅಂತ ಇದ್ದರೆ, ಸ್ವರೂಪ ಹೇಗಿತ್ತು ಅಂತ ತಿಳಿದಿದ್ರೆ ಮತ್ತು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತದೆ. ಆದರೂ ಡಾಕ್ಟರ್ ಗಣನಾಥ್ ಶೆಟ್ಟರ ಅನುಪಸ್ಥಿತಿಯಲ್ಲಿ ನಾನು ಇದನ್ನು ಮಂಡಿಸ್ತಾ ಇದ್ದೇನೆ. ಪಲ್ಲಟ ಅಂದರೆ ನಿಧಾನವಾದ ಪಲ್ಲಟವೇ ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಆಗ್ತಾ ಹೋಗೋದು. ಅದು ಪಲ್ಲಟ ಅಂದರೆ ನಿಧಾನವಾದ ಪಲ್ಲಟವೇ ಅಥವಾ ತುಮುಲ ಮೂಲವಾದ ಒಮ್ಮೆಲೆ ಆಗಿರುವಂತಹ ಪಲ್ಲಟವೇ ಅನ್ನೋದನ್ನು ಕೂಡ ಗುರುತಿಸಬೇಕು. ಮಧ್ಯಾಹ್ನ ಹೊತ್ತು ನೆತ್ತಿಗೇರುವ ಹೊತ್ತು ಹೊಟ್ಟೆಯಲ್ಲಿ ಕೂಡ ಹಸಿವು ಉರಿತದೆ, ಮೇಲೆ ಸೂರ್ಯ ಉರಿತಾನೆ, ಅದರ ಜೊತೆಗೆ ಒಂದು ರೀತಿಯಲ್ಲಿ ಉರಿಯುವಂಥ ಮಾತುಗಳೇ ಇಲ್ಲಿ ಬರ್ತವೆಯೋ ಅಂತ ಅನ್ನಿಸ್ತದೆ ಕೆಲವೊಮ್ಮೆ. ಈಗ ಕರಾವಳಿ ಎಂಬ ನೆಲೆಯನ್ನು ನಾನು ಭಾರತದ ಕರಾವಳಿ, ಕರ್ನಾಟಕದ ಕರಾವಳಿ ಅಥವಾ ಕೇರಳದ ಕರಾವಳಿ ಅಂತ ಗುರುತಿಸಿದೆ. ಬ್ರಿಟಿಷ್ ಕಾಲದಲ್ಲಿ ಸೌತ್ ಕೆನರಾ ಎಂದು ಗುರುತಿಸಿಕೊಂಡ ತುಳುನಾಡಿನ ಜಾನಪದದ ಕುರಿತು ಮಾತಾಡ್ತೇನೆ. ಇದು ಅಂಡರ್ಸ್ಟುಡ್ ಅಂತ ಅನಿಸಿದರೂ ಕೂಡ ಒಂದು ಸ್ಪಷ್ಟೀಕರಣ ಅಷ್ಟೇ. ಇದರಿಂದಾಗಿ ಉಡುಪಿ ಜಿಲ್ಲೆಯ ಉತ್ತರಕ್ಕಿರುವ ಕರಾವಳಿ ಮತ್ತು ಕಾಸರಗೋಡಿನ ದಕ್ಷಿಣಕ್ಕಿರುವ ಕರಾವಳಿ ನನ್ನ ಮಾತಿನ ಅಳವಿನಿಂದ ಹೊರಗಿರ್ತದೆ. ಇದು ತುಳುನಾಡಿನ ಅಥವಾ ತುಳುವ ಜಾನಪದದ ಪಲ್ಲಟದ ನೆಲೆಗಳು ಅಂತ ಇಲ್ಲಿ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಇಲ್ಲಿ ತುಳುನಾಡು ಅಂತ ಹೇಳಿದ ಕೂಡಲೇ ಅದು ಬಹುಭಾಷಿಕ ಪ್ರದೇಶ. ತುಳು ಸಂಪರ್ಕ ಭಾಷೆಯಾಗಿ ಬಾರಿ, ಕನ್ನಡ, ಕೊಂಕಣಿ ಮತ್ತೆಲ್ಲ ಒಂದಷ್ಟು ಭಾಷೆಗಳು ಅಳೆದು ಹೋಗ್ತಾ ಇರುವಂಥ ಕೊರಗ, ಬೆಳಾರಿಯೂ ಸೇರಿದಂತೆ ಇನ್ನೂ 10 ಹಲವು ಭಾಷೆಗಳು ಇಲ್ಲಿ ಬಹಳ ಹಿಂದಿನಿಂದಲೂ ಇರುವಂಥವು. ಇಲ್ಲಿ ನಾನು
ಒಟ್ಟಾಗಿ ತುಳುವ ಅಂತ ತಗೊಳ್ತಾ ಇದ್ದಾನೆ. ಮೊದಲಿಗೆ ಜಾನಪದ ಯಾವ ಯಾವ ಕ್ಷೇತ್ರಗಳು ಪಲ್ಲಟಗೊಂಡಿವೆ ಎನ್ನುವುದನ್ನು ಗುರುತಿಸಬೇಕಾಗ್ತದೆ. ಸ್ವರೂಪ ವ್ಯತ್ಯಾಸವಾಗುವ ಪ್ರತಿ ಒಂದೊಂದು ವಿಷಯದ ಬಗೆಗೂ ಗಂಟೆಗಟ್ಟಲೆ ಮಾತಾಡಬಹುದು. ಆದರೆ ಪುಟ್ಟ ಪುಟ್ಟದಾಗಿ ಮತ್ತು ಒಟ್ಟಾಗಿ ಚಿಕ್ಕದಾಗಿ ಮಾತುಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಮಾನವಶಾಸ್ತ್ರೀಯ ಮತ್ತು ಸಮಾಜಶಾಸ್ತ್ರೀಯ ಅಲ್ಲದೆ ಜಾನಪದೀಯವಾಗಿ ಮುಖ್ಯವಾಗಿರುವುದು ಒಂದು ಕುಟುಂಬ ವ್ಯವಸ್ಥೆ. ಇಲ್ಲಿ ಮಾತೃಮೂಲಿಯ ಮತ್ತು ಪಿತೃಪ್ರಧಾನ ಎನ್ನುವ ಕುಟುಂಬ ವ್ಯವಸ್ಥೆಗಳಿವೆ. ಹೊರಗಿನಿಂದ ಬಂದವರು ತಮಗಿಂತ ವಿಶಿಷ್ಟವಾದ ಒಂದು ಕುಟುಂಬ ವ್ಯವಸ್ಥೆಗೆ ಅಳಿಯ ಕಟ್ಟು ಅಂತ ಕರೆದ್ರು ಮತ್ತು ತಮ್ಮದನ್ನು ಮಕ್ಕಳ ಕಟ್ಟು ಅಂತ ಗುರುತಿಸ್ಕೊಂಡ್ರು. ಕೌಟುಂಬಿಕ ವ್ಯವಸ್ಥೆಯ ಪಲ್ಲಟಗಳನ್ನು 3 ಹಂತದಲ್ಲಿ ಗುರುತಿಸಬಹುದು. ಮಾತೃಮೂಲ್ಯ ವ್ಯವಸ್ಥೆ ತಳ ಸಂಸ್ಕೃತಿ ಎಂದು ವಿದ್ವಾಂಸರು ಒಪ್ಪುತ್ತಾರೆ. ಸ್ಥಳೀಯ ಮಾತೃಮೂಲ್ಯ ಕುಟುಂಬ ವ್ಯವಸ್ಥೆ ಇದ್ದ ತುಳುನಾಡಿಗೆ ಹೊರಗಿನಿಂದ ಬಂದ ಮಾತೃಮೂಲ್ಯ ಪಿತೃಪ್ರಧಾನ ಸಂಸ್ಕೃತಿ ಹೆಸರದು. ಅದು ಪ್ರಭಾವವನ್ನು ಬೀರ್ತದೆ. ಒಂದಿಷ್ಟು ಬದಲಾವಣೆಗಳಾಗ್ತವೆ. ಮುಖ್ಯ ಬದಲಾವಣೆಯಾಗುವುದು ಅದು ಕಾನೂನು ರೀತಿಯಲ್ಲಿ, ಅಂದರೆ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಬಂದಾಗ. ಆವಾಗ ಹೊಸ ವಿದ್ಯೆಯನ್ನು ಕಲಿತಂತಹ ಮಂದಿ ಒಂದಷ್ಟು ಗೊಂದಲಕ್ಕೊಳಗಾದರೂ ಕೌಟುಂಬಿಕ ಪರಿಕಲ್ಪನೆ ಚೌಕಟ್ಟು ಧಕ್ಕೆಗೊಂಡಿತು. ತಾಯಿ ಮೂಲದಿಂದ ಬಂದ ಆಸ್ತಿಪಾಸ್ತಿಗಳು ಕವರು ಪಾಲು ಮತ್ತು ತಲೆಪಾಲು ಆಗಿ ಛಿದ್ರವಾದವು. ಬ್ರಿಟಿಷ್ ಆಡಳಿತದ ಭಾರತ ಸ್ವತಂತ್ರಗೊಂಡ ಬಳಿಕ ಮತ್ತೆ ಪಾಲುಗಳಾಗಿ ಮಾತೃಪ್ರಧಾನ ಮಾತ್ರವಲ್ಲ ಪಿತೃಪ್ರಧಾನ ಕೂಡ ಛಿದ್ರಗೊಂಡಿತು. ಈಗ ಮಾತೃಮೂಲ ಮತ್ತು ಪಿತೃಪ್ರಧಾನ ಎರಡೂ ಕೂಡ ಹಿಂದಿನ ರೀತಿಯಲ್ಲಿ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಅದರ ಜೊತೆಗೆ ಹೊಸ ಜಗತ್ತಿನ ಕೊರತೆಯಾದ ಭಾವನಾತ್ಮಕ ಸಂಬಂಧಗಳು, ಹೌದು, ಇಲ್ಲಿ ಕೊರತೆ ಆಗ್ತಾ ಇದೆ, ಸಡಿಲಗೊಂಡಿದೆ. ಒಂದು ದೃಷ್ಟಿಯಲ್ಲಿ ಆಧುನಿಕ ವಿದ್ಯಾಭ್ಯಾಸದ ಫಲವಾದ ಆಧುನಿಕ ಪ್ರಪಂಚದ ಕೊಡುಗೆ ಅಂತ ಹೇಳ್ಬೋದು. ಆದ್ದರಿಂದ ವಿಭಕ್ತ ಕುಟುಂಬಗಳು ಕಣ್ಮರೆಯಾಗಿರುವುದು, ಪ್ರತಿಯೊಂದನ್ನು ಸಂಪತ್ತಿನ ಆಧಾರದಲ್ಲಿ ಅಳೆಯುವುದು, ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿರುವುದು ಪಲ್ಲಟದ ಪರಿಣಾಮ ಅಂತ ಪರಿಗಣಿಸಬಹುದು ಅನಿಸುತ್ತೆ. ಇನ್ನು ಸಮಾಜ ವ್ಯವಸ್ಥೆ, ಕುಟುಂಬ ವ್ಯವಸ್ಥೆ ಬದಲಾದ ಕೂಡಲೇ ಸಮಾಜ ವ್ಯವಸ್ಥೆ ಬದಲಾಗ್ತದೆ. ಸಮಾಜ ವ್ಯವಸ್ಥೆಯನ್ನು ನಾವು ಮುಖ್ಯವಾಗಿ ಗುರುತಿಸಬಹುದಾದದ್ದು ಈಗ ಹಿಂದಿನ ಸಮಾಜ ವ್ಯವಸ್ಥೆಯನ್ನು ಆರಾಧನಾ ಸಂಸ್ಕೃತಿಯಲ್ಲಿ ಮಾತ್ರ. ಅಲ್ಲಿ ಕೂಡ ಬದಲಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಗುರುತಿಸಬೇಕಾಗ್ತದೆ. ಇನ್ನು ಕುಲ ಕಸುಬು, ಪಾರಂಪರಿಕ ಕಸುಬುಗಳು ಕುಲ ಕಸುಬಾಗಿ ಬದಲಾವಣೆಗೊಂಡು ಅಲ್ಲಿ ನೈಪುಣ್ಯತೆ ಸೇರಿಕೊಂಡು ಮತ್ತೆ ಮುಂದುವರಿತಾ ಇದ್ವು. ಆಧುನಿಕ ಸ್ಥಿತಿಯಲ್ಲಿ ಹೊಸ ಕಲಿಕೆಯಲ್ಲಿ ಕುಲ ಕಸುಬುಗಳನ್ನು ಬಿಟ್ಟು ನಡೆದವರು ಅದೆಷ್ಟೋ ಮಂದಿ. ಆಧುನಿಕ ಸಲಕರಣೆಗಳು, ಸೌಲಭ್ಯಗಳು ಮತ್ತು ಆಧುನಿಕ ವಿದ್ಯಾಭ್ಯಾಸದಿಂದ ಉಂಟಾದ ಹೊರ ಪ್ರಪಂಚದ ತಿಳುವಳಿಕೆ, ಆಧುನಿಕ ಮನೋಭಾವಗಳು ಕಸುಬಿನ ಪಲ್ಲಟಕ್ಕೆ ಕಾರಣವಾಗಿವೆ. ಇನ್ನೊಂದು ಹಂತದಲ್ಲಿ ಹೇಳುವುದಾದರೆ ಕಸುಬಿನ ಹೊಸ ಪರಿಕರಗಳ ಸೌಲಭ್ಯ ಕೂಡ ಇಲ್ಲಿ ಬದಲಾವಣೆಗೆ ಕಾರಣ ಅಂತ ಹೇಳ್ಬೋದು. ಕೃಷಿ ಕೆಲವರಿಗೆ ಕುಲ ಕಸುಬು, ಇನ್ನು ಕೆಲವರಿಗೆ ಆಪತ್ಕಾಲೀನ ಕಸುಬು. ಭತ್ತ ತುಳುನಾಡಿನ ಮುಖ್ಯ ಬೆಳೆ. ತೆಂಗು ಅದರ ಜೊತೆಗೆ ಬೆಳೆದ ಬೆಳೆ. ತೋಟಗಾರಿಕೆಯಾಗಿ ಅಲ್ಲ, ಆಹಾರದ ಬೆಳೆಯಾಗಿ ತೆಂಗು ಬೆಳೆಸಲ್ಪಡ್ತಾ ಇತ್ತು. ಹಿಂದೊಮ್ಮೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರೇ ಹೇಳಿರುವ ಹಾಗೆ, ಎಲ್ಲಿ ಅಡಿಕೆ ಬಂತೋ, ಅಂದರೆ ಭತ್ತ ಮತ್ತು ತೆಂಗುಗಳ ನಡುವೆ ಅಡಿಕೆ ಯಾವಾಗ ಬಂತೋ ಆವತ್ತಿನಿಂದ ಪಲ್ಲಟ ಆರಂಭ ಆಯಿತು. ತೋಟಗಾರಿಕೆ ಬಂದಾಗ, ಅದರ ಜೊತೆ ಹಣ ಸೇರಿದಾಗ ಪಲ್ಲಟ ಆರಂಭವಾಯಿತು. ಮಾರಾಟಕ್ಕಾಗಿ, ಹಣ ಸಂಗ್ರಹಕ್ಕಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲಾಯಿತು. ಇಂದಿನ ದಿನಗಳಲ್ಲಿ ಭತ್ತದ ಕೃಷಿಯಲ್ಲಿಯೂ ಆಧುನಿಕ ಉಪಕರಣಗಳ ಬಳಕೆಯಿಂದ ಈಗ ಬಹಳ ಆಸೆಯಾಗಿ, ಬಹಳ ಚಿಕ್ಕಂದಿನಲ್ಲಿನ ಒಂದು ಆಸೆ ಅಂತ ಹೇಳಿಕೊಂಡು ಎಲ್ಲಿ ಕೃಷಿ ಮಾಡ್ತಾರೋ ಅವರ ಮನೆಯಲ್ಲಿ ಹುರುಳಿ ಸಾರಿದೆ ಅಂತ ಹೋದರೆ ಯಾರಲ್ಲೂ ಹುರುಳಿ ಸಾರಿಲ್ಲ. ಯಾಕಂದರೆ ಹೇಳಿದ್ರೆ ಯಾರೂ ಕೂಡ ಅವರವರ ಟಿಲ್ಲರ್ಗಳಿಗೆ ಹುರುಳಿ ಬೇಯಿಸಿ ಹಾಕೋದೇ ಇಲ್ಲ. ಹಿಂದೆ ಇದ್ದ ಟಿಲ್ಲರ್ಗಳು ನಮ್ಮ ಕೋಣಗಳು. ಇನ್ನು ಮೀನುಗಾರಿಕೆ. ತೀರದಲ್ಲಿ ಕಡಲ ಮೀನುಗಾರಿಕೆಯನ್ನು ಕುಲಕಸುಬನ್ನಾಗಿ ಮೊಗವೀರರು ನಡೆಸ್ತಾರೆ. ಒಳ ಮೀನುಗಾರಿಕೆಯನ್ನು, ಒಳ
ಅಥವಾ ಸಿಹಿ ನೀರಿನ ಮೀನುಗಾರಿಕೆಯನ್ನು ಎಲ್ಲ ಕುಟುಂಬದವರು ಎಲ್ಲ ಕಸುಬುಗಳವರು ತಮ್ಮ ತಮ್ಮ ಅಗತ್ಯಕ್ಕೆ ತಕ್ಕಂತೆ ಬಳಸ್ಕೊಂಡು ಬಂದಿದ್ದಾರೆ. ನಂದೊಂದು ಪ್ರಶ್ನೆ ಇತ್ತು. ಡಿಸ್ಕೋ ಮೀನು ಅಂತ ಇದೆ. ಆ ಡಿಸ್ಕೋ ಮೀನಿನ ತುಳು ಹೆಸರೇನು ಅಂತ ಕೇಳಿದೆ ನಾನು ಶಬ್ದಗಳ ಸಂಗ್ರಹಕ್ಕೆ ಹೊರಟಾಗ. ಡಿಸ್ಕೋ ಮೀನು ಹಿಂದೆ ಸಿಗ್ತಾನೇ ಇರಲಿಲ್ಲ. ಅದು ಆಳ ಸಮುದ್ರದ ಮೀನುಗಾರಿಕೆಯಿಂದ ದೊರೆತಂಥ ಮೀನು. ಹಾಗಾಗಿ ಅದಕ್ಕೆ ತುಳು ಹೆಸರಿಲ್ಲ ಅನ್ನೋ ಅಭಿಪ್ರಾಯ ಬಂತು. ಅಂದರೆ ಈಗ ಸಮುದ್ರದ ಬದಿಯಿಂದ ಮಾತ್ರ ಅಲ್ಲ, ಸಮುದ್ರದ ಆಳದಿಂದ ಮೀನುಗಳನ್ನು ಒಟ್ಟು ಮಾಡಿ ನಾವಿಂದು ತಿಂತಾ ಇದ್ದೇವೆ. ಹಿಂದಿನ ಪರಂಪರೆಯ ಜ್ಞಾನ ಹೋಗಿದೆ ಎಷ್ಟೋ, ಅಷ್ಟೇ ಹೊಸ ಜ್ಞಾನ ಅದರ ಜೊತೆಗೆ ಸೇರಿಕೊಂಡಿದೆ. ಹಲವು ಮಂದಿ ತಮ್ಮ ಕುಲಕಸುಬನ್ನು ಬಿಟ್ಟು ಬೇರೆ ಕಸುಬುಗಳಿಗೆ ಹೋದರೆ ಇಲ್ಲಿ ಹಲವರಿಗೆ ಹೊಸ ಅವಕಾಶಗಳು ತೆರೆದುಕೊಟ್ಟ ಹಾಗೆ ಕೂಡ ಆಗಿದೆ ಅಂತ ಹೇಳ್ಬೋದು. ಭೌಗೋಳಿಕತೆ ಅಂತ ಹೇಳಿದ್ರೆ ಇವತ್ತಿನ ಆಧುನಿಕ ಜಗತ್ತು ಹಳ್ಳಿಯನ್ನು ಹಳ್ಳಿಯಾಗಿ ಇರಕೊಡುತ್ತಿಲ್ಲ, ನಗರೀಕರಣಗೊಳಿಸುತ್ತದೆ, ನಗರವಾಗಿ ಉಳಿಯುತ್ತಿಲ್ಲ, ಕೊಳೆಗೇರಿಯಾಗಿ ಬದಲಾಗುತ್ತಿದೆ ಅಂತಾರೆ. ಸೌಲಭ್ಯಗಳನ್ನು ಹೊಂದಿರುವ ಹಳ್ಳಿಗಳು ಮತ್ತು ಕೊಳೆಗೇರಿಗಳಿಲ್ಲದ ನಗರಗಳನ್ನು ನಾಗರಿಕರು ಮತ್ತು ಸಮಾಜ ನಿರ್ಮಿಸಬೇಕಿದೆ. ಇಲ್ಲೊಂದು ಮಾತು, ಮಂಗಳೂರಿನಲ್ಲಿ ಮಾತ್ರ ಕೊಳೆಗೇರಿಗಳಿಲ್ಲ ಅನ್ನೋ ಮಾತು ಕೂಡ ಇದೆ. ಹೌದು ಅಂತ ಹೇಳಬೇಕೋ, ಇದೆ ಅಂತ ಏನೋ ಒಂದು ಸೇರಿಸಬೇಕೋ ಅನ್ನೋದನ್ನು ನೀವೇ ನಿರ್ಧರಿಸಿ. ತಲತರಾಂತರದಿಂದ ಬಂದ ಮನೆಗಳಿಗೆ ಕೊನೆಗಾಲ ಬಂದಿದೆ. ಎಲ್ಲ ಮನೆಯ ಎಲ್ಲ ಸದಸ್ಯರಿಗೂ ಒಂದೊಂದು ಮನೆಗಳು ಹುಟ್ಟಿಕೊಳ್ತಾ ಇವೆ. ಮನಸ್ಸುಗಳು ಎಷ್ಟು ಕಟ್ಟಿಕೊಳ್ತಾ ಇವೆಯೋ ಗೊತ್ತಿಲ್ಲ. ನೆಲ ಮತ್ತು ನೆಲದ ಸಂಸ್ಕೃತಿಯನ್ನು ನುಂಗಿ ನೀರು ಕುಡಿದ ಬೃಹತ್ ಕೈಗಾರಿಕೆಗಳು ಮೂಲಕ್ಕೆ ಕೊಡಲಿ ಇಡುವ, ಅಂದರೆ ನೀರಿನ ಮೂಲಕ್ಕೆ ಕೊಡಲಿ ಇಡುವಂತಹ ಯೋಜನೆ ಕೂಡ ನಮ್ಮ ಸರಕಾರ ತಂದು ಬಿಟ್ಟಿದೆ. ಅಂತರ್ಜಲ ಕೆಳಗಿಳಿದಿದೆ. ಒಂದಷ್ಟು ವರ್ಷಗಳ ಹಿಂದೆ ಕೇರಳದಲ್ಲಿ ಕೊಡಗಿನಲ್ಲಿ ನಡೆದಂಥದ್ದು ಇತ್ತೀಚೆಗೆ ನಮ್ಮಲ್ಲೂ ಕೂಡ ಆಗಿದೆ. ಅದು ಅಷ್ಟಕ್ಕೆ ನಿಲ್ಲಲಿ ಅಂತ ಹಾರೈಸೋಣ ಅಂತ ಅನಿಸುತ್ತೆ. ಅದು ಪ್ರಾಕೃತಿಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಾವೇ ಮಾಡಿಕೊಂಡದ್ದು ಅಂತಲೂ ಹೇಳಬೇಕಾಗತ್ತೆ. ಹವಾಮಾನ ತುಳುನಾಡಿನಲ್ಲಿ ಎರಡು ಕಾಲಗಳು, ಮರಿಯಾಲ ಮತ್ತು ಅರೆಗಾಲ. ಮರಿಯಾಲ ಅಂತ ಹೇಳಿದರೆ ಮಳೆಗಾಲ, ಅರೆಗಾಲ ಅಂತ ಹೇಳಿದ್ರೆ ಬೇಸಿಗೆ ಅಲ್ಲ, ಒಣಗಿದ ಕಾಲ. ಈಗ ಇಲ್ಲಿರುವ ಎಲ್ಲರೂ ಪುಟ್ಟ ಮಕ್ಕಳಲ್ಲದೆ ಉಳಿದವರೆಲ್ಲರೂ ಹಿಂದಿನ ಕಾಲದ ಮಳೆ ಮತ್ತು ಈಗಿನ ಕಾಲದ ಮಳೆಯನ್ನು ಅಥವಾ ಸೆಕೆಗಾಲವನ್ನು ಕುರಿತು ಯೋಚಿಸಿ ಹೇಗೆ ಪಲ್ಲಟಗೊಂಡಿದೆ ಎಂದು ತಮಗೆ ತಾವೇ ತಿಳಿದು ಬರ್ತದೆ. ಹಿಂದಿನ ಹವಾಮಾನ ಹೇಗಿತ್ತು? ತುಳುವಿನಲ್ಲೊಂದು ಮಾತಿದೆ, ಆಟಿ ಹಿಡ್ದು ಬೊಕ್ಕ ಅರೆಗಾಲ, ಮಾಯಿ ಹಿಡ್ದು ಬೊಕ್ಕ ಮರಿಯಾಲ ಅಂತ. ಅದನ್ನು ಬುಕನನ್ 1801ರಲ್ಲಿ ತನ್ನ ಪುಸ್ತಕದಲ್ಲಿ ಹೀಗೆ ದಾಖಲಿಸ್ತಾ ಇದ್ದಾರೆ. 1801ರಲ್ಲಿ ನಾನು ಕಂಡ ಅತಿ ವಿವೇಕಯುತ ವೃದ್ಧರು, ಅಂದರೆ ಸಾಧಾರಣ ಎಷ್ಟು ಕಡಿಮೆ ಅಂತ ಹೇಳಿದ್ರು 1750ರವರೆಗೆ ಹೋಗುತ್ತೆ ಇದು. ಹವೆಯ ಬಗ್ಗೆ ಈ ಕೆಳಗಿನ ವಿವರ ನೀಡಿದರು. ಮಾರ್ಚ್ 13 ಮತ್ತು ಮೇ 13ರ ಮಧ್ಯೆ ದಿನಕ್ಕೆ 3-4 ಗಂಟೆಗಳ ತನಕ ಅಲ್ಪ ಮಳೆ ಬರುತ್ತದೆ. ಮೂಡು ಗಾಳಿಯೊಂದಿಗೆ ಬರುವ ಈ ಮಳೆ 3-4 ದಿನ ಬಂದು ಮತ್ತೆ ಅದೇ ಕಾಲಾವಧಿ ತನಕ ಬಿಡುತ್ತದೆ. ಮೊದಲ ತಿಂಗಳಲ್ಲಿ ರಾತ್ರಿ ಹಗಲು ಮೂಡು ಗಾಳಿ, ಈ ಕಾಲಾವಧಿಯ ಕೊನೆಗೆ ದಕ್ಷಿಣದಿಂದ ಗಾಳಿ ಬೀಸತೊಡಗುತ್ತದೆ ಹಾಗೂ ಪಶ್ಚಿಮದಲ್ಲಿ ಗುಡುಗುತ್ತದೆ. ಮೇ 14 ಮತ್ತು ಆಗಸ್ಟ್ 16 ಅದು ಈಗಿನ ಮಳೆಗಾಲದ ಅಂತ ಹೇಳ್ಬೋದು. ಮತ್ತೂ ಹಿಂದೆ ಹೋಗುತ್ತೆ, ಜೂನು ಅರ್ಧ ಕಳೀತದೆ ಕೆಲವೊಮ್ಮೆ. ಮೇ 14 ಮತ್ತು ಆಗಸ್ಟ್ 16ರ ಮಧ್ಯೆ ಪಡುಬದಿಯಿಂದ ಪ್ರಬಲ ಮಾರುತಗಳು, ಭಾರೀ ಮಳೆಯೂ ಬರುತ್ತದೆ. ನೆಲದೆಡೆಯಿಂದ ಗಾಳಿ ಬರುವುದೇ ಇಲ್ಲ. ಆಗಸ್ಟ್ 17 ಮತ್ತು ಅಕ್ಟೋಬರ್ 15ರ ನಡುವೆ ಪೂರ್ವ ದಿಕ್ಕಿನಿಂದ ಹಗುರ ಮಳೆ ಬರುವುದು. ಮತ್ತಿನ ತಿಂಗಳಲ್ಲಿ ಮಳೆ ಇಲ್ಲ. ಮತ್ತು ಎಷ್ಟು ತಿಂಗಳು? 4 ತಿಂಗಳಲ್ಲಿ ಮಳೆ ಇಲ್ಲ. ಈ ಕಾಲದಲ್ಲಿ ಹಗಲು ಹೊತ್ತು ಬೇಗೆ, ರಾತ್ರಿ ಕಾಲ ತಂಪು. ಈಗ ಫ್ಯಾನ್ ಇದ್ದರೂ ಕೂಡ ನಮಗೆ ಮಲಗಲಿಕ್ಕೆ ಆಗೋದಿಲ್ಲ. ಹಗಲಲ್ಲಿ ಕಡಲಿನಿಂದಲೂ ರಾತ್ರಿಯಲ್ಲಿ ನೆಲಭಾಗದಿಂದಲೂ ಗಾಳಿ ಬೀಸುತ್ತದೆ ಅನ್ನೋದನ್ನು ಬುಕನನ್ ಕೊಡ್ತಾರೆ.
ಒಣ ಹವೆಯಷ್ಟೇ ಇದ್ದ ಈ ನಾಡಿನಲ್ಲಿ ಈಗ ಸೆಖೆ ಈ ಹೊತ್ತಿನಲ್ಲಿ 37-38 ಡಿಗ್ರಿಗೆ ಏರಿರುವುದನ್ನು ನಾವು ಕಾಣಬಹುದು. ಇದು ನಾವು ಈಗಿನ ಕಾಲದಲ್ಲಿ ಚಳಿಗಾಲ ಅಂತ ಗುರುತಿಸುವಂತಹ ಕಾಲ. ಆಹಾರ ಮತ್ತು ವೈದ್ಯ. ತುಳುವರಿಗೆ ಆಹಾರವೇ ವೈದ್ಯದ ಭಾಗವಾಗಿತ್ತು. ಆಹಾರವನ್ನು ವೈದ್ಯಕೀಯ ಪದ್ಧತಿಯ ಒಂದು ಅಂಗವಾಗಿಯೇ ತಗೊಳ್ತಾ ಇದ್ದರು. ಪಾರಂಪರಿಕ ಆಹಾರ ಪದ್ಧತಿಗೆ ಈಗ ಗ್ಲೋಬಲೈಸೇಷನ್ ಪ್ರಭಾವ ಬಿದ್ದಿದೆ. ಇಂದಿನ ಮಕ್ಕಳಿಗೆ ಹಿಂದಿನ ಅಡ್ಡೆಗಳು ತಿಂಡಿಗಳ ಬದಲಿಗೆ ಚೈನೀಸ್ ತಿನಿಸುಗಳು, ಪಿಜ್ಜಾ, ಬರ್ಗರ್ನಂಥ ಹೊರದೇಶಗಳ ತಿನಿಸುಗಳು ರುಚಿ ಎನಿಸುತ್ತಿವೆ. ಹೋಟೆಲ್ ಊಟಕ್ಕೆ ಮಾರು ಹೋದ ನಗರದಲ್ಲಿರುವ ಅಡುಗೆ ಮನೆಗಳಲ್ಲಿ ಅಡುಗೆಯ ಬದಲು ಸ್ವಿಗ್ಗಿ, ಊಬರ್ ಈಟ್ಸ್ ಬರ್ತಾ ಇದೆ. ಅಂದರೆ ಆಹಾರ ವೈದ್ಯವಾಗಿದ್ದ ಇಲ್ಲಿ ತುಳುವ ಪದ್ಧತಿ ಮರೆಯಾಗಿ ಆಹಾರದಿಂದಲೇ ಅನಾರೋಗ್ಯ ಬೆಳೆದು ಆಧುನಿಕ ವೈದ್ಯ ಪ್ರಪಂಚವನ್ನು, ಆಸ್ಪತ್ರೆಗಳನ್ನು ಮತ್ತಷ್ಟು ಹೆಚ್ಚಿಸುವ ಪದ್ಧತಿ ನಮ್ಮದು ಅಂತ ಮಾಡಿಕೊಳ್ತಾ ಇದ್ದೇವೆ. ಇನ್ನು ಧಾರ್ಮಿಕ ನೆಲೆ. ತನ್ನಲ್ಲಿಗೆ ಬಂದ ಮತ ಧರ್ಮಗಳನ್ನು ತನ್ನೊಳಗೆ ಸೇರಿಸಿಕೊಂಡು ಮುನ್ನಡೆಯುವ ಸ್ವಭಾವ ತುಳುನಾಡಿನದು. ಇದರ ಫಲವಾಗಿ ಬಹು ಸಂಸ್ಕೃತಿ ತುಳುವನ್ನಡದಲ್ಲಿ ಅರಳಿದೆ. ಸಾಂಸ್ಕೃತಿಕ ಆರಾಧನೆ ಆಚರಣೆಗಳು ಅಂದರೆ ಹಿಂದಿನ ನಾಗಾರಾಧನೆ, ದೈವಾರಾಧನೆ, ಅಳಿದ ಆತ್ಮಗಳ ಆರಾಧನೆಗಳು ಇದ್ದವು. ಈಗ ಒಂದು ನೆನಪಿಗೆ ಬರೋದು ಕಸ್ಮೈ ದೇವಾಯ ಅನ್ನುವಂಥ ಒಂದು ಕವನ. ನಾನು ಕಾಲೇಜಿನಲ್ಲಿರುವಾಗ ಕಲಿತಿದ್ದು. ಅಂದಿನ ದೇವರುಗಳೆಲ್ಲ ಮಡಿದುರುಳಿದಿಹರು, ಇಂದ್ರ ವರುಣ ಭೂಷಣರು ಅಂತ ಬರೀತಾರೆ ವಿ.ಸಿ.ತಾರಣ್ಣವರು. ಕಾಲ ಕಾಲಕ್ಕೆ ದೇವರುಗಳು ಬದಲಾಗ್ತಾ ಹೋಗ್ತಾರಂತೆ. ಹಾಗೆಯೇ ನಮ್ಮ ಇಲ್ಲಿ ದೇವರುಗಳು ಕೂಡ ನಾವು ಪುರುಷ ಸೂಚಕವಾಗಿ ಕರೀತಾ ಇದ್ದ ದೇವರುಗಳು ಈಗೀಗ ಮಾತೃ ಸ್ವರೂಪಿಯಾಗಿ ಬದಲಾಗ್ತಾ ಇವೆ ಏನೋ ಒಂದು ರೀತಿಯ ಭಯ. ಮಾತೃ ಅಂತ ಹೇಳಿದರೆ ಭಯ ಬರಬಾರ್ದು, ಆದರೆ ಇರುವುದೆಲ್ಲಿ ಹೋಗಿ ಬಿಡತ್ತೋ ಅನ್ನುವಂಥ ಭಯ ಕೂಡ ಕಾಡ್ತಾ ಇದೆ ಕೆಲವೊಮ್ಮೆ. ತಾಯ ಅಲ್ಲಿಯವರು ಅಂತ ಗುರುತಿಸುವವರು ತಾಯಿ ಅಂತ ಮಾಡಿಕೊಂಡು ತುಳುವಿನಲ್ಲಿಲ್ಲದ ತಾಯಿಯನ್ನು ತುಳುವಿಗೆ ಆರೋಪಿಸಿ ತಂದಿಡುವಂತಹ ಪರಿಸ್ಥಿತಿ ನಮ್ಮದಾಗಿದೆ. ಹಿಂದೆ ಇಲ್ಲಿ ಪ್ರಚಲಿತವಿದ್ದ ಯುದ್ಧವಿದ್ಯೆ ಇಂದು ಆರಾಧನಾ ಪ್ರಕಾರವೊಂದರ ಭಾಗವಾಗಿ ಆಚರಣೆಯಾಗಿ ಬಳಕೆಯಲ್ಲಿದೆ. ಕೃಷಿ ಮೂಲದ ಆಚರಣೆಗಳೀಗ ಅರ್ಥ ಕಳೆದುಕೊಂಡು ಆಟಿಡೊಂಜಿ ದಿನದಂತಹ ಆಚರಣೆಗಳಾಗಿ ನಮ್ಮೆದುರು ನಿಂತಿವೆ. ಒಂದು ಆಟಿಡೊಂಜಿ ದಿನಕ್ಕೆ ಹೋಗಿದ್ದೆ. ಅಲ್ಲೊಬ್ಬರು ಭಾಷಣ ಮಾಡಿದರು. ಇದೇನು ಅಂತ ನಮ್ಮ ಮನೆಯಲ್ಲಿ ಕೇಳಿದೆ. ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ, ಇದೊಂದು ನಡೆದು ಬರಬೇಕಾದಂಥ ಕಾರ್ಯಕ್ರಮ ಅಂತ ಒಬ್ಬರು ಹೇಳಿದರು. ನಮ್ಮ ಮನೆಯಲ್ಲಿ ನಡೆಸ್ತಾ ಇದ್ದಂಥ ಆಟಿದ ಗೆಲು ಅಥವಾ ಮಹಾಲಯಗಳು ಮರೆತೇ ಹೋಗಿವೆ. ಸತ್ತವರನ್ನು ಅಥವಾ ನಮ್ಮ ಹಿರಿಯರನ್ನು ನೆನಪು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವೀಗ ಉಳಿದವರಿಗೆ ಹೊಟ್ಟೆಗೆ ಇಲ್ಲದ ಕಾಲದಲ್ಲಿ ಮಾಡ್ತಾ ಇದ್ದಂಥ ಹಸಿರು ಆಹಾರವನ್ನು ಇಂದು ಹೊಟ್ಟೆ ತುಂಬ ತಿಂದು ಸಂಭ್ರಮಿಸ್ತಾ ಇದ್ದೇವೆ. ಇನ್ನು ಭಾಷೆ, ಬಹುಭಾಷಿಕ ಪ್ರದೇಶ ಅಂತ ಈಗಲೇ ಹೇಳಿದೆ. ಭಾಷೆಯ ಮೇಲೆ ಈ ಪಲ್ಲಟ ಬಹಳ ಪ್ರಭಾವ ಬೀರುತ್ತೆ. ಸಂಸ್ಕೃತಿ ಬದಲಾದೊಡನೆ ಸಂಸ್ಕೃತಿಯ ಸಂಕೇತ ಭಾಷೆ, ಸಂಸ್ಕೃತಿ ಬದಲಾದೊಡನೆ ಭಾಷೆಯೂ ಬದಲಾಗ್ತದೆ. ಅದೆಷ್ಟೋ ಪದಗಳು ಮರೆಗೆ ಸರಿತವೆ, ಎಲ್ಲೆಲ್ಲಿಂದಲೋ ಹೊಸ ಪದಗಳು ನುಸುಳಿಕೊಳ್ತವೆ. ಅದನ್ನು ನಮ್ಮದಾಗಿಸಬೇಕು, ನಾವು ಅದರಂತಾಗಬಾರದು ಅನ್ನೋದನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಭಾಷೆಗಳಲ್ಲಿ ಹಳೆಯ ಪದಗಳು ಮರೆಯಾಗುವುದು, ಹೊಸ ಪದಗಳು ಹುಟ್ಟುವುದು ಸಾಮಾನ್ಯ. ಇತರ ಭಾಷೆಗಳ ಪ್ರಭಾವವು ಆಯಾ ಕಾಲಕ್ಕೆ ಆಗಿರುವುದನ್ನು ಗಮನಿಸಬೇಕಾಗುತ್ತದೆ. ಸಾಹಿತ್ಯ ಮತ್ತು ಜ್ಞಾನ. ತುಳುನಾಡಿನಲ್ಲಿ ಶಿಷ್ಟ ಸಾಹಿತ್ಯ ಎಷ್ಟಿತ್ತು? ಇಲ್ಲ ಎನ್ನುವಂತಿಲ್ಲ, ಇದೆ, ಚೆನ್ನಾಗಿದೆ. ಆದರೆ ಅದಕ್ಕಿಂತ ಚೆನ್ನಾಗಿರುವುದು ನಮ್ಮ ಜನಪದ ಸಾಹಿತ್ಯ. ಆಧುನಿಕ ಶಿಷ್ಟ ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಮುನ್ನಡೆಸಿದವರು ಬಾಸೆಲ್ ಮಿಷನರಿಗಳು ಮತ್ತು ಎಸ್.ಯು. ಪಣಿಯಾಡಿಯವರು. ಹಳೆಯ ಶಿಷ್ಟ ಸಾಹಿತ್ಯವನ್ನು ನಮ್ಮೆದುರುಗಿಟ್ಟವರು ವೆಂಕಟರಾಜ ಪುಣಿಚಿತ್ತಾಯರು. ಅವರನ್ನೆಲ್ಲ ನೆನಪಿಸಿಕೊಂಡು ಅಂದಿನಿಂದ ಆರಂಭವಾದ ತುಳು, ಕನ್ನಡ, ಬ್ಯಾರಿ, ಕೊಂಕಣಿ ಬರವಣಿಗೆ ಓತಪ್ರೋತವಾಗಿ ಮುನ್ನಡೆದಿದೆ. ಮೌಖಿಕ ಸಾಹಿತ್ಯವನ್ನು ಕೇಳುವ ಸಂದರ್ಭಗಳು ಕಡಿಮೆಯಾಗಿ ಅಥವಾ ಇನ್ನಿತರ ಕಾರಣಗಳಿಂದ ಇವು ಮರೆಗೆ ಸರಿಯುತ್ತಿವೆ. ಹೊಸ ಭಾಷೆಗಳ ಪದಗಳು ತುಳುವಿನ ಸಾಂಸ್ಕೃತಿಕ ಭಾಷೆಯಲ್ಲೂ ಕಾಣಿಸಿಕೊಂಡಿವೆ.
19ನೇ ಶತಮಾನದ ಉತ್ತರಾರ್ಧದಿಂದ ಈಗಿನವರೆಗೂ ಅಥವಾ ಇನ್ನು ಮುಂದಕ್ಕೂ ಮೌಖಿಕ ಸಾಹಿತ್ಯದ ದಾಖಲಾತಿ, ವಿಶ್ಲೇಷಣೆ, ಸಂಶೋಧನೆಗಳು ಮುಂದುವರಿತಾ ಇವೆ. ಒಂದು ಕಾಲದಲ್ಲಿ ಕಲಿಕೆ ಎನ್ನುವುದು ಜ್ಞಾನ ವಿಸ್ತಾರದ ಭಾಗ. ಈಗ ಎಲ್ಲ ಕಡೆಯಲ್ಲಿರುವಂತೆ ಕಲಿಕೆ ಎನ್ನುವುದು ಗಳಿಕೆಗಾಗಿ, ಲರ್ನ್ ಟು ಲರ್ನ್ ಅನ್ನೋದು ಹೋಗಿಬಿಟ್ಟಿದೆ, ಲರ್ನ್ ಟು ಅರ್ನ್ ಆಗಿದೆ. ಇದನ್ನು ಕಲಿತವರು ಇತರರ ಭಾವನೆಗಳಿಗೆ ಸ್ಪಂದಿಸುವುದನ್ನು ಮರೆತಿದ್ದಾರೇನೋ ಅನ್ನಿಸುತ್ತೆ. ಶಿಕ್ಷಣ ರಂಗದಲ್ಲಿ ಆಗಿರೋ ಬದಲಾವಣೆ ಕುರಿತು ಹೇಳುವಾಗ ಮಹಾಬಲೇಶ್ವರ ಭಟ್ಟರು ಹೇಳಿರುವಂತೆ, ಈ ಜಿಲ್ಲೆಯಲ್ಲಿ 200 ವರ್ಷಗಳ ಹಿಂದೆ ಇದ್ದ ವ್ಯಕ್ತಿಯೊಬ್ಬ ಈಗ ಬಂದರೆ ಅಥವಾ ಅವತರಿಸಿದರೆ ಖಂಡಿತ ದಿಗ್ಭ್ರಾಂತನಾಗುತ್ತಾನೆ. ಎಲ್ಲಿ ಏನು ಎಂಥದ್ದು ಅಂತ ಗೊತ್ತಾಗಲಿಕ್ಕಿಲ್ಲ, ಭಾಷೆಯೂ ಅರ್ಥ ಆಗಲಿಕ್ಕಿಲ್ಲ, ಅಥವಾ ಈ ಪರಿಸರವೂ ಗೊತ್ತಾಗಲಿಕ್ಕಿಲ್ಲ ಅನಿಸುತ್ತೆ. ನರೇಂದ್ರ ಇದೇರ್ಲ ಅವರು ಒಂದು ಕಡೆ ಹೇಳ್ತಾರೆ, ತುಳುನಾಡು ಇಂತಹ ಆಧುನಿಕ ವೀಸುವಿಗೆ ಬಲಿಯಾಗಿದೆ. ಮುದ್ರಣ, ಪತ್ರಿಕೆ, ಬಂದರು, ರೈಲು, ಶಿಕ್ಷಣ ಹೀಗೆ ಹಲವು ಹೊಸತುಗಳನ್ನು ವಸಾಹತುಶಾಹಿ ಸಂದರ್ಭದಲ್ಲೇ ಕಂಡುಂಡ ನೆಲ ಸಾಂದರ್ಭಿಕವಾಗಿ ಕರ್ನಾಟಕದ ಬಾಲಿಗೆ ಅದ್ಭುತವಾದ ಕೊಡುಗೆಗಳನ್ನು ನೀಡಿದೆ. ಆದರೆ ಅನಂತರ ವಿಶೇಷ ಆರ್ಥಿಕ ವಲಯ, ಕೈಗಾರಿಕೋದ್ಯಮಗಳು ನುಸುಳಿ ಅವುಗಳ ಭಾರದಿಂದ ಕುಸಿಯುತ್ತಿದೆ. ಜಾನಪದ ನಂಬಿಕೆ, ಆಚರಣೆ, ಸಂಸ್ಕೃತಿಗಳ ಮೇಲೆ ಎಗ್ಗಿಲ್ಲದೆ ದಾಳಿ ಮಾಡಿದೆ ಅನ್ನೋದನ್ನು ನರೇಂದ್ರ ರೈದೇರ್ಲ ಅವರು ಹೇಳುತ್ತಾರೆ. ಇದನ್ನು ಹತ್ತಿರದಿಂದ ಕಂಡುಂಡ ನಾನು ಒಂದು ಕವನವನ್ನು ಬರಿಬೇಕು ಅನಿಸಿತ್ತು, ಬರೆದಿದ್ದೆ. ಅದನ್ನು ನಿಮ್ಮೆದುರು ಓದ್ತಾ ಇದ್ದೇನೆ. ಮಣ್ಣಿನ ಕನಸು ಅನ್ನೋದು ಆ ಕವನದ ಹೆಸರು. ಊರಿರುವ ಕನಸುಗಳು ಮತ್ತಲ್ಲಿ ಮನಸ್ಸುಗಳು, ಊರು ಇರುವ ಕನಸುಗಳು ಮತ್ತೆ ಅಲ್ಲಿ ಮನಸ್ಸುಗಳು, ಮಣ್ಣಳಿಗೆ ಬೀಳುವುದೋ ಕಣ್ಣೊಳಗೆ ಅರಳುವುದೋ, ಮಣ್ಣಳಿಗೆ ಬೀಳುವುದೋ ಕಣ್ಣೊಳಗೆ ಅರಳುವುದೋ, ಊರಿರುವ ಕನಸುಗಳು ಮತ್ತಲ್ಲಿ ಮನಸ್ಸುಗಳು, ಬದುಕು ಬಯಲಾಗುವಲ್ಲಿ ಬಂದು ನಿಂತಿರುವೆ. ಕಣ್ತುಂಬುತ್ತಿದೆ ಮಣ್ಣು, ಬಣ್ಣ ಬಣ್ಣದ ಮಣ್ಣು, ಮಣ್ಣೇ ಮಣ್ಣು, ಮಣ್ಣಿನೊಡನೆ ಹುಟ್ಟಿ ಮಣ್ಣಲ್ಲೇ ಬೆಳೆದ ಮನಸ್ಸಿಗೆ ಇಂದು ಮಣ್ಣಿಲ್ಲ. ಹಲವು ಸ್ಪರ್ಶ ನೆಲದ ತಲದಲ್ಲಿ ಬೆವರ ಬವರ, ಹಲವು ಸ್ಪರ್ಶ ನೆಲದ ತಲದಲ್ಲಿ ಬೆವರ ಬವರ, ಕೆಸರು ಹಸಿರಾಗುತ್ತಿತ್ತು ಉಸಿರಿಲ್ಲ ಹಸಿರಿಗಿಂದು, ಕೆಸರು ಹಸಿರಾಗುತ್ತಿತ್ತು ಉಸಿರಿಲ್ಲ ಹಸಿರಿಗಿಂದು, ಆ ಹಸಿರಿನದೇ ಹೆಸರಿಲ್ಲ. ಭೂಮಿಗೆ ಬೂದಿ, ಆಕಾಶಕ್ಕೆ ಹೊಗೆ, ಅಕ್ಕಸೊಗು ಪುಗೆ, ಭೂಮಿಗೆ ಪುಣ್ಯ. ಇದು ನಾವು ಸತ್ತ ನಂತರ, ನಮ್ಮನ್ನು ಸುಟ್ಟ ನಂತರ ಆಗುವುದನ್ನು ತುಳುವಿನಲ್ಲಿ ಈ ನುಡಿಗಟ್ಟಿನಲ್ಲಿ ಹೇಳ್ತಾರೆ. ಆದರೆ ನಮ್ಮಲ್ಲಿ ಹೀಗಿದೆ ನೋಡಿ, ನಮ್ಮ ಪಕ್ಕದಲ್ಲಿ ಭೂಮಿಗೆ ಬೂದಿ, ಆಕಾಶಕ್ಕೆ ಹೊಗೆ, ಅದರ ಮೇಲಕ್ಕೆ ಬೆಂಕಿ. ಗರಿಗರಿಯ ನೋಟ ಹೆಕ್ಕಿ ತಿಂದಿದೆ ಹಕ್ಕಿ, ಆ ಹಕ್ಕಿಗೀಗ ಗರಿ ಇಲ್ಲ. ಹಾರಿ ಹಾರುವ ಜಾರಿ ಜಾರುವ ಬಾಳಗೋಳು, ಹಾರಿ ಹಾರುವ ಜಾರಿ ಜಾರುವ ಬಾಳಗೋಳು, ಊರು ಭಂಗವಾಗಿದೆ ಊರವರದೆ, ಊರು ಭಂಗವಾಗಿದೆ ಊರು ಅವರದೆ, ಬರದ ಬದುಕಲ್ಲಿ ಸಿರಿ ತೋಕೆಯ ಊರಿದ್ದ ನೆನಪುಗಳು, ಬರದ ಬದುಕಲ್ಲಿ ಸಿರಿ ತೋಕು ಊರಿದ್ದ ನೆನಪುಗಳು, ಬದುಕು ಬಯಲಾಗುವಲ್ಲಿ ಬಂದು ನಿಂತಿರುವೆ. ಊರಿದ್ದ ಕನಸುಗಳು ಮತ್ತಲ್ಲಿ ಮನಸ್ಸುಗಳು, ಮಣ್ಣಡಿಗೆ ಬೀಳುವುದು ಕಣ್ಣೊಳಗೆ ಅರಳುವುದು. ಬಹಳ ಹಿಂದೆ ಅಲ್ಲ, 100 ವರ್ಷಗಳ ಹಿಂದೆ ಇದ್ದ ಕರಾವಳಿಯ ಜೀವನಾವರ್ತನ ಮತ್ತು ವಾರ್ಷಿಕಾವರ್ತನ ಚಿತ್ರಣ ಇಂದಿಲ್ಲ. ಒಂದು ರೀತಿಯಲ್ಲಿ ಹೇಳುವುದಾದರೆ ಇಡೀ ಕರಾವಳಿ ಜಾನಪದದ ಮೂಲ ಚಿತ್ರಣ ಪಲ್ಲಟಗೊಂಡಿದೆ. ಹಣ, ಹೊಸ ದಿನಗಳ ಹೊಸ ಸೌಲಭ್ಯ ಸೌಕರ್ಯಗಳು, ಆಧುನಿಕ ಜಾಗತಿಕ ಆಲೋಚನೆಗಳು, ಜಾಗತಿಕರಣದ ಪ್ರಭಾವ, ಬದಲಾದ ಹವಾಮಾನ, ಬದಲಾದ ದೃಷ್ಟಿಕೋನ, ಹೊಸ ಚಿಂತನೆಗಳು, ರಾಜಕೀಯದ ಪ್ರಭಾವ, ಬೃಹತ್ ಕೈಗಾರಿಕೆಗಳು, ಇವೆಲ್ಲವೂ ಜಾನಪದ ಪಲ್ಲಟದ ನೆಲೆಗಳು ಅಂತ ಗುರುತಿಸಬಹುದು. ಕಳೆದ ಶತಮಾನದ ಮಧ್ಯಭಾಗದವರೆಗೆ ನಿಧಾನವಾಗಿ ಪಲ್ಲಟಗೊಳ್ತಾ ಇದ್ದದ್ದು ಉತ್ತರಾರ್ಧದಲ್ಲಿ ಬಹಳ ವೇಗವನ್ನು ಪಡೆಯಿತು. ಒಂದು ರೀತಿಯಲ್ಲಿ ತುಮುಲ ಮೂಲವಾದ ಪಲ್ಲಟದಂತೆ ಬದಲಾಗುತ್ತಾ, ಅಂದರೆ ಅಂತೆ ಅಂತ ಹೇಳ್ತಾ ಇದ್ದೇನೆ, ಅದೇ ಅಲ್ಲ, ಆ ರೀತಿಯಲ್ಲಿ ಬದಲಾಗುತ್ತಾ ಮುಂದುವರೆದಿದೆ. ಇದು ನಾನಿಲ್ಲಿ ಉಲ್ಲೇಖಿಸಿದ ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲ, ಉಳಿದರಲ್ಲಿ ಇಲ್ಲ ಅನ್ನುವಂತಿಲ್ಲ. ಮಾತಿನ ಅಳವಿನ ಒಳಗೆ ಸಿಗದ ವಿಷಯಗಳು ಹಲವಿರಬಹುದು. ಅರಿವಿನ ಮಿತಿ ಮತ್ತು ಸಮಯದ ಮಿತಿ ಎರಡೂ ಕೂಡ ಇದಕ್ಕೆ ಕಾರಣ. ಇದರೊಂದಿಗೆ
ಹಿಂದಿನ ವೈಶಿಷ್ಟ್ಯಪೂರ್ಣ ತುಳುವ ಜನಪದ ಜಗತ್ತನ್ನು ಉಳಿಸುವ ಪ್ರಯತ್ನ ಅಲ್ಲಲ್ಲಿ ಕಾಣ್ತಾ ಇದ್ದೆ. ಕೆಲವೊಮ್ಮೆ ಅರ್ಥಹೀನ ಆಚರಣೆಗಳು ಅಂತ ಅನ್ನಿಸಿದರೂ ಬಂಧುತ್ವ ಮತ್ತು ಸ್ನೇಹದ ಒಂದೆಳೆಯಾಗಿ ಒಂದೆಡೆ ಜನರನ್ನು ಸೇರಿಸುವ ಒಂದು ಕಾರಣವಾಗಿ ಕೂಡ ಕಂಡುಬರ್ತಾ ಇದೆ. ಬದಲಾವಣೆ, ಪಲ್ಲಟ, ಅದು ಜೀವಂತಿಕೆಯ ಲಕ್ಷಣ. ಅದನ್ನು ನೆನಪಿಸ್ಕೊಳ್ತಾ ತೌಳವ ಸಂಸ್ಕೃತಿಯಲ್ಲಿ ಹಳೆಯದರಲ್ಲಿ ಹೊಸತು ಮೂಡಿ ಬಂದುದು ಸೊಗಸಾಗುವಂತಾಗಲಿ, ತೀರಾ ಹೊಸದಾಗಿ ಬಂದುದು ಹಳೆಯದಕ್ಕೆ ಧಕ್ಕೆಯೊದಗಿಸದೆ ತೌಳವ ಸಂಸ್ಕೃತಿಯನ್ನು ಮುಂದಕ್ಕೆ ಸಾಗಿಸಲಿ ಎನ್ನುತ್ತಾ ತುಳುವದ ಮತ್ತು ಇಲ್ಲಿನ ಕನ್ನಡದ ಬೆಳವಣಿಗೆಯ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇಲ್ಲಿನ ಎಲ್ಲರಿಗೂ ಕೂಡ ತುಳು ಅನ್ನೋದು ಲೆವೆಲ್ 1 ಅಥವಾ ಲೆವೆಲ್ 2 ಅಂದರೆ ತಾಂತ್ರಿಕ ರೀತಿಯಲ್ಲಿ ಇದನ್ನು ಹೀಗೆ ಗುರುತಿಸ್ತಾರೆ. ಯಾವುದು ಮಾತೃಭಾಷೆಯೋ ಅದು ಲೆವೆಲ್ 1, ಆ ನಂತರ ಕಲಿತದ್ದು ಲೆವೆಲ್ 2, ಆ ನಂತರ ಕಲಿತದ್ದು ಲೆವೆಲ್ 3 ಆಗುತ್ತೆ. ತುಳುವರಿಗೆ ತುಳು ಲೆವೆಲ್ 1, ಕನ್ನಡ ಲೆವೆಲ್ 2 ಆದರೆ, ಅಥವಾ ಈಗ ಇಂಗ್ಲೀಷ್ ಲೆವೆಲ್ 2 ಆಗ್ತಾ ಇದೆ ಅಂತ ಅನಿಸುತ್ತೆ. ದಯವಿಟ್ಟು ಕನ್ನಡವನ್ನು ಬಿಟ್ಟು ಹೋಗಬೇಡಿ. ಸ್ಥಳೀಯ ಭಾಷೆಗಳನ್ನು ಕೂಡ ಕಲಿತುಕೊಳ್ಳುವಂಥ ಮನಸ್ಸು ನಮ್ಮದಾಗಲಿ. ಭಾಷೆ ಕಲಿತಷ್ಟು ನಾವು ಬೆಳೀತೇವೆ, ಭಾಷೆ ಕಲಿತಷ್ಟು ನಾವು ಅರಿವನ್ನು ಹೆಚ್ಚಿಸಿಕೊಳ್ತೇವೆ. ಅಂತೂ ಈ ಎಲ್ಲ ಬೆಳವಣಿಗೆಗಳಿಗೆ ಶುಭ ಹಾರೈಸ್ತಾ ಕರಾವಳಿಯ ಜಾನಪದದ ಪಲ್ಲಟದ ನೆಲೆಗಳು ಎಂತಕ್ಕಂಥ ವಿಚಾರದಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಅಂತ ಹೇಳಿದರೆ, ಅದರ ಯಾವುದೇ ಎಲ್ಲ ವಿಚಾರ ಅಂತ ಹೇಳಿದರೆ ಆಚಾರ, ಆಹಾರ, ಆಚರಣೆ, ಆಮೇಲೆ ವಿಶೇಷವಾಗಿ ಅದರಲ್ಲಿ ಉಂಟಾದಂಥ ಪರಿಣಾಮಗಳು ಎಲ್ಲವನ್ನು ಕೂಡ ವಿವರಿಸುವುದರ ಮೂಲಕ ವಿಷಯವನ್ನು ಮಂಡಿಸಿದ್ದಾರೆ. ಶ್ರದ್ಧೆಯಿಂದ ಮಕ್ಕಳು ಕೇಳಿದ್ದಾರೆ ಅಂತ ಭಾವಿಸ್ತಾ ಇದ್ದೇವೆ. ಹಾಗಾಗಿ ಹೆತ್ತವರು ಕೂಡ ಇಂಥ ವಿಚಾರಗಳನ್ನೆಲ್ಲ ಕೇಳಬೇಕು, ಇದು ನಿಮಗೆ ಖಂಡಿತವಾಗಿ ಪ್ರಯೋಜನವಾದೀತು ಅಂಥ ನೆಲೆಯಲ್ಲಿ ಅವರು ತಮ್ಮ ವಿಷಯವನ್ನು ಮಂಡಿಸಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅರ್ಥವಾಗುವ ರೀತಿಯಲ್ಲಿ, ನಿಮ್ಮಲ್ಲಿ ಆಸಕ್ತಿ ಹುಟ್ಟಿಸುವ ರೀತಿಯಲ್ಲಿ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತೇನೆ. ಬಹುಶಃ ಇವತ್ತಿನ ವಿಚಾರಗೋಷ್ಠಿಯ ವಿಷಯದ ಕುರಿತ ಹಾಗೆ ಬಹಳ ಗಂಭೀರವಾಗಿ ವಿದ್ವಾಂಸರಿಗೆ, ಹಿರಿಯರಿಗೆ ಸಂಬಂಧಪಟ್ಟಂತೆಯೂ ಮಾತಾಡ್ಬೋದು, ಮಕ್ಕಳಿಗೆ ಸಂಬಂಧಪಟ್ಟಂತೆಯೂ ಮಾತಾಡ್ಬೋದು. ಇದೊಂದು ಸಮ್ಮಿಶ್ರ ಸಭೆಯಾಗಿರುವುದರಿಂದ ಮತ್ತು ಮುಖ್ಯವಾಗಿ ಇಡೀ ಉತ್ಸವ ಮಕ್ಕಳನ್ನೇ ಕೇಂದ್ರವಾಗಿಟ್ಟುಕೊಂಡು ಮಾಡಿರುವುದರಿಂದ ಈ ವಿಷಯವನ್ನು ಸ್ವಲ್ಪ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ಸಂಸ್ಥೆಯವರು ಈ ಉತ್ಸವವನ್ನು ಇಟ್ಟುಕೊಂಡಿರುವುದು, ಅಳವಡಿಸಿರುವುದು ಮುಖ್ಯವಾಗಿ ನಿಮಗಾಗಿ, ವಿದ್ಯಾರ್ಥಿಗಳಿಗಾಗಿ. ಅಂದರೆ ಈ ಸಂಸ್ಥೆ ಕನ್ನಡ, ತುಳು ಭಾಷೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ತನ್ನ ಸಂಸ್ಥೆಯ ಸಾಂಸ್ಕೃತಿಕ ನೀತಿ, ಒಂದು ಕಲ್ಚರಲ್ ಪಾಲಿಸಿ ಅಂತ ಹೇಳ್ತೇವೆ, ಈ ಸಾಂಸ್ಕೃತಿಕ ನೀತಿಗೆ ಅನುಗುಣವಾಗಿ ಈ ಕಾರ್ಯಕ್ರಮಗಳನ್ನು ರವೀಂದ್ರ ಶೆಟ್ಟಿಯವರು ಅಳವಡಿಸಿದ್ದಾರೆ. ಅಂದರೆ ನಮ್ಮ ಶಾಲೆಯ ಮಕ್ಕಳು ಸ್ವಲ್ಪ ಒತ್ತಾಯಪೂರ್ವಕವಾಗಿ ಆದರೂ ಕೆಲವು ಮಾತುಗಳನ್ನು ಕೇಳಬೇಕು, ಕೆಲವು ಹಿರಿಯ ಲೇಖಕರನ್ನು ನೋಡಬೇಕು, ಅವರ ಮಾತುಗಳನ್ನು ಕೇಳಬೇಕು, ಕೆಲವು ಸಂಗತಿಗಳನ್ನು ಹೆಕ್ಕಿಕೊಳ್ತಾರೆ ಮಕ್ಕಳು ಎನ್ನುವ ಒಂದು ನಿರೀಕ್ಷೆಯಲ್ಲಿ ಇಂಥ ಸಮ್ಮೇಳನವನ್ನು ಸಂಸ್ಥೆಯವರು ಅಳವಡಿಸಿದ್ದಾರೆ. ಈ ಬಾರಿ ಕನ್ನಡದ ಹಾಸ್ಯ ಲೇಖಕಿ ಅಂತಲೇ ಜನಪ್ರಿಯವಾಗಿರುವ ಭುವನೇಶ್ವರಿ ಹೆಗ್ಗಡೆ ಅವರನ್ನು ಕರೆತರಿಸಿದ್ದಾರೆ. ನಿಮಗೆ ಆಪ್ತವಾಗುವ ರೀತಿಯಲ್ಲಿ ಕೆಲವು ಸಂಗತಿಗಳನ್ನು ಅವರು ಪ್ರಸ್ತಾವಿಸಿದ್ದಾರೆ, ಹೇಳಿದ್ದಾರೆ. ಹಾಸ್ಯ ಅಂದರೆ ಏನು ಅಂತ ಹೇಳಿದ್ದಾರೆ. ಅದು ಮತ್ತೊಬ್ಬನನ್ನು ತಮಾಷೆ ಮಾಡುವ, ವ್ಯಂಗ್ಯ ಮಾಡುವ, ನೋವುಂಟು ಮಾಡುವಂಥದ್ದಲ್ಲ. ಅದು ಒಂದು ಸಮಾಜದ ಓರೆಕೋರೆಗಳನ್ನು, ಒಂದು ಸಹಜ ಅಂತ ಕಾಣುವ ವ್ಯಕ್ತಿಯ ಒಳಗಡೆ ಇರುವ ಓರೆಕೋರೆಗಳನ್ನು ಎತ್ತಿ ಹಿಡಿಯುವ ಒಂದು ಕೆಲಸ ಅಂತ ಒಂದು ಬಹಳ ಮುಖ್ಯವಾದ ಮಾತುಗಳನ್ನು ಹೇಳಿದ್ದಾರೆ. ಇಂಥ ಒಂದು ಹಾಸ್ಯ ಪ್ರಜ್ಞೆ ಬೇಕು. ನಕ್ಕು ಹಗುರಾಗಿ ಅಂತಲೇ ಅವರ ಎಲ್ಲ ಪ್ರಬಂಧಗಳ ದಾಟಿ ನಗಾಡಬೇಕು ಮತ್ತು ಹಗುರಾಗಬೇಕು ಅಂತ. ನಗಾಡಬೇಕು ಮತ್ತು ಹಗುರ ಆಗಬೇಕು, ಎಲ್ಲ ಒತ್ತಡಗಳನ್ನು ಒಂದು ಸ್ವಲ್ಪ ಹೊತ್ತು ಆಚೆಗಿಡಬೇಕು ಎನ್ನುವ ಮಾತುಗಳನ್ನು ಅವರು ಬಹಳ ಸೊಗಸಾಗಿ ಹೇಳಿದರು. ಅವರ ಅನೇಕ ಪ್ರಬಂಧಗಳನ್ನು ನಾನು ನೋಡಿದ್ದೇನೆ, ಓದಿದ್ದೇನೆ. ಬಹುಶಃ ಬದುಕನ್ನು ಎಷ್ಟು ಒಂದು ವಿಶಿಷ್ಟ ದೃಷ್ಟಿಕೋನದಿಂದ ನೋಡಬಹುದು,
ಬದುಕಿನ ಒಳಗಡೆನೆಯೇ ನಮಗೆ ಕಾಣದಿರುವ ಎಷ್ಟು ಸೂಕ್ಷ್ಮಗಳಿವೆ, ಎಷ್ಟು ಸಂಗತಿಗಳನ್ನು ನಮ್ಮನ್ನು ನಾವೇ ಒಂದು ಹ್ಯೂಮರ್, ಸೆನ್ಸ್ ಆಫ್ ಹ್ಯೂಮರ್ ಅಂತ ಕರೀತಾರೆ. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ನಮ್ಮಲ್ಲಿ ನಗುವಿನ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ. ನಮ್ಮ ಜಾನಪದದಲ್ಲಿ ಅದು ಬಹಳ ಇದೆ. ನಮ್ಮ ಜನಪದದ ಬದುಕಿನಲ್ಲಿ ಅಂಥ ನಗುವಿನ ಸೆಳೆತ ಅಥವಾ ಸೆಳೆಗಳು ತುಂಬ ಇವೆ ಎನ್ನುವುದು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಒಂದು ಬದುಕನ್ನು ಬಹಳ ಸೂಕ್ಷ್ಮವಾಗಿ ನೋಡುವ ಹಾಗೆ ಮಾಡ್ತಾ ಇರುವಂಥ ಕನ್ನಡದ ಬಹಳ ಮಹತ್ವದ ಲೇಖಕಿ ಭುವನೇಶ್ವರಿ ಹೆಗ್ಗಡೆಯವರು. ಒಂದು ಸಂಸ್ಥೆಗೆ ಸಂಬಂಧಪಟ್ಟಾಗ ಒಂದು ಮಾತು ಹೇಳ್ತಾ, ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಸ್ಥಾಪಿಸಿ ಆದರೆ ಮರ ಗಿಡಗಳನ್ನು ಕಡಿಬೇಡಿ ಅಂತ ಹೇಳಿದರು ಅವರು. ಕೆಲವು ಷರತ್ತುಗಳನ್ನು ಹಾಕಿದ್ರಂತೆ. ನೋಡಿ ಮಕ್ಕಳೇ, ನಿಮ್ಮ ಕಣ್ಣೆದುರು ಒಂದು ಹುಲಿ ವೇಷ ನಡೀತೀವಿ. ಒಂದು 16-17 ಹುಲಿಗಳು ಬಂದು ಕುಣಿದು 16-17 ಹುಲಿಗಳು ಬಂದು ಕುಣಿದು. ನನ್ನ ಪ್ರಶ್ನೆ ನಿಮ್ಗೆ ಗೊತ್ತುಂಟದು, ಅದು ಮಕ್ಕಳು ವೇಷ ಹಾಕಿ ಹುಲಿಯ ವೇಷ ಹಾಕಿ ಕುಣಿದದ್ದು ಅಂತ ಗೊತ್ತುಂಟು. ಒಂದು ವೇಳೆ ನಿಜವಾದ ಒಂದು 7-8 ಹುಲಿಗಳೇ ಈ ವೇದಿಕೆಯ ಮೇಲೆ ಬಂದರೆ ಏನು ಮಾಡ್ತೀರಿ ನೀವು? 7-8 ಯಾಕೆ, ಒಂದು ಹುಲಿ ಬಂದರೆ ಸಾಕು ಇಲ್ಲಿಗೆ. ಈ ಎದ್ದು ಬಿದ್ದು ಓಡ್ತೀರಿ ನೀವು. 10-15 ಹುಲಿಗಳ ವೇಷ ಕುಣಿತವನ್ನು ನೋಡ್ತೀರಿ ನೀವು. ಒಂದು ನಿಜವಾದ ಹುಲಿ ಬಂದರೆ ನಮಗೆ ಎದುರು ನಿಲ್ಲುವ ಧೈರ್ಯವೋ ಶಕ್ತಿಯೋ ನಮಗಿಲ್ಲ. ಅಂದರೆ ಈ ಹುಲಿಗಳು ಯಾಕೆ ಇಷ್ಟು ಬಂದವು ಅಂತ ನೀವೇನಾದ್ರು ಆಲೋಚನೆ ಮಾಡಿದರೆ, ಅವರು ಆಗ ಹೇಳಿದ್ರಲ್ಲ, ನೀವು ಕಾಡನ್ನು ಕಡಿದ್ರೆ, ಕಾಡನ್ನು ನಾಶ ಮಾಡಿದರೆ ನಾಳೆ ಕಾಡಲ್ಲಿರುವ ಹುಲಿಗಳು ಇಲ್ಲೇ ಬಂದು ಕುಣಿಬೇಕಾಗ್ತದೆ, ನಿಮ್ಮ ಎದುರೇ ಬಂದು ಕುಣಿಬೇಕಾಗ್ತದೆ, ನೀವಿರುವ ಜಾಗವನ್ನೇ ಆಕ್ರಮಿಸಬೇಕಾಗುತ್ತದೆ. ಏಕೆಂದರೆ ಅವರ ಜಾಗವನ್ನು ನೀವು ಆಕ್ರಮಿಸಿದ್ದೀರಿ ಅಂತ ಅರ್ಥ. ಪಲ್ಲಟದ ಬಗ್ಗೆ ತುಂಬ ಮಾತುಗಳನ್ನು ಅವರು ಹೇಳಿದರು. ನಾವು ಕಾಡನ್ನು ನಾಡು ಮಾಡ್ತೇವೆ, ನಾಡನ್ನು ಇನ್ನೇನೋ ಮಾಡ್ತೇವೆ ಅಂತ ಹೊರಟ್ರೆ, ಒಂದು ವ್ಯವಸ್ಥೆಯನ್ನು ನಾವು ಆಮೂಲಾಗ್ರವಾಗಿ ಅಥವಾ ತೀವ್ರವಾದ ಸ್ವರೂಪದಲ್ಲಿ ಪಲ್ಲಟ ಮಾಡಿದರೆ ಕಾಡಲ್ಲಿರುವ ಹುಲಿಗಳು ನಾಡಿಗಲ್ಲದೆ ಮತ್ತೆಲ್ಲಿಗೆ ಬರುವುದು? ಅದು ಬಂದೇ ಬರ್ತವೆ. ನನಗೆ ಆ ದೃಶ್ಯವನ್ನು ನೋಡುವಾಗ ಅವರ ಆ ಮಾತು ನೆನಪಾಯಿತು. ಬಹುಶಃ ಈ ಎಲ್ಲ ಹುಲಿಗಳು ಬಂದದ್ದು ಯಾಕೆ ಅಂತಂದರೆ ಕಾಡುಗಳನ್ನು ಕಡ್ದದ್ದರಿಂದ ಅಂತ. ನಾವು ಕಾಡುಗಳನ್ನು ಕಡ್ದದ್ದರಿಂದಲೇ ಈ ವೇದಿಕೆಯ ಮೇಲೆ ಅಷ್ಟು ಹುಲಿಗಳು ಬಂದು ನಿಮಗೆ ಹೇಳ್ತಾ ಇದ್ದಾವೆ, ನೋಡಿ ನಮ್ಮ ಕಾಡನ್ನು ಕಡಿಬೇಡಿ, ನಾವು ಕಾಡಲ್ಲೇ ಇರ್ತೇವೆ ಅಂತ. ಒಂದು ವೇಳೆ ಕಾಡನ್ನು ಕಡಿದ್ರೆ ನಾವು ನಿಮ್ಮೆದುರು ಬರ್ತೇವೆ ಎನ್ನುವುದನ್ನು ತುಂಬ ಸೂಕ್ಷ್ಮವಾಗಿ ಹೇಳುವ ಒಂದು ಕುಣಿತ ಅದು. ಇದನ್ನು ಮಕ್ಕಳು ಗಮನಿಸಬೇಕು, ಮಕ್ಕಳು ಒಂದು ಮನಸ್ಸಿಗೆ ತೆಕ್ಕೊಳ್ಬೇಕು. ಇದು ಹಸಿವಿನ ಹೊತ್ತು. ನಾನು ಭಾಳ ಹೆಚ್ಚು ಮಾತನಾಡಬಾರದು. ಸಾಮಾನ್ಯವಾಗಿ ನಾನು ಹಸಿವಾದವ್ರನ್ನ ಮುಂದಿಟ್ಟುಕೊಂಡು ಮಾತನಾಡುವ ಕ್ರಮವೇ ಇಲ್ಲ. ನಾನು ನಿದ್ದೆ ಮಾಡುವವ್ರನ್ನು ಕೂಡ ನಾನು ಎಚ್ಚರಿಸಿ ನಿದ್ದೆ ಮತ್ತು ಕನಸು ಅಥವಾ ಹಸಿವು ಉಂಟಲ್ಲ, ಹಾಗೆ ಮಾಡು, ತೊಂದರೆ ಕೊಡಬಾರದು ಅಂತ ಹೇಳುವ ನಾನು. ಮಕ್ಕಳೇ, ನಿಮಗೊಂದು ಕತೆ ಹೇಳುತ್ತೇನೆ ನಾನು. ಇಂಥ ಒಂದು ಕತೆ, ಅದರೊಂದು ಮಣ್ಣಿನ ಪಾತ್ರೆ ಬರ್ತದೆ. ಅಂಥ ಒಂದು ಪಾತ್ರೆ ನಿಮಗೆ ಸಿಕ್ಕಿದರೆ, ಒಂದು ಪಾತ್ರೆ ನಿಮ್ಮ ಕೈಗೆ ಸಿಕ್ಕಿದರೆ, ನೀವು ಹಸಿವಿಗಾಗಿ ಊಟಕ್ಕಾಗಿ ಅಲ್ಲಿಗೆ ಹೋಗಬೇಕಾಗಿರಲಿಲ್ಲ, ಇಲ್ಲೇ ಊಟ ಮಾಡ್ಬೋದಿತ್ತು. ಒಂದು ಕತೆ ಹೇಳ್ತೇನೆ ನಿಮಗೆ ನಾನು. ಇದು ಜನಪದ ಕತೆ. ಇದು ನಾವೇನು ಜಾನಪದ ಅಂತ ಹೇಳ್ತೇವೆ ಅದರ ಕತೆ. ಒಂದೂರಲ್ಲೊಬ್ಬ ರೈತ ಇದ್ದನಂತೆ. ಆ ರೈತನಿಗೊಂದು ಮಣ್ಣಿನ ಪಾತ್ರೆ ಸಿಗ್ತದೆ, ದೊಡ್ಡ ಮಣ್ಣಿನ ಗುಡಾಣ ಅಂತ ಹೇಳ್ತೇವೆ, ಮಣ್ಣಿನ ದೊಡ್ಡ ಒಂದು ಮಡಿಕೆ ಸಿಗ್ತದೆ. ಆ ಮಣ್ಣಿನ ಮಡಿಕೆಯ ವಿಶೇಷತೆ ಏನು ಅಂದರೆ ಮಕ್ಕಳೇ, ಆ ಮಡಿಕೆಯ ಒಳಗೆ ನೀವು ಏನು ಹಾಕಿದರೂ ಅದು 2 ಆಗ್ತದೆ. ಆ ಮಣ್ಣಿನ ಮಡಿಕೆಯೊಳಗೆ ನೀವು 1 ತೆಂಗಿನಕಾಯಿ ಹಾಕಿದರೆ ಅದು 2 ತೆಂಗಿನಕಾಯಿಯನ್ನು ಕೊಡ್ತದೆ. 1 ಸೇರು ಅಕ್ಕಿ ಹಾಕಿದರೆ 2 ಸೇರು ಅಕ್ಕಿ ಕೊಡ್ತದೆ. ನೀವು ಅದಕ್ಕೆ ಏನು ಹಾಕಿ ಅದರ ಒಳಗಡೆ ಅದು 2 ಆಗುತ್ತದೆ. ಅಂಥದ್ದೊಂದು ಪಾತ್ರ ಬೇಕಾ ನಿಮಗೆ? ಅಂಥದ್ದೊಂದು ಪಾತ್ರ ಅದು. ರೈತನಿಗೆ ಈ ಪಾತ್ರ ಸಿಕ್ಕಿದ್ದರ ವಿಷಯ ಊರಿನ ಪಟೇಲರಿಗೆ ಹೋಗ್ತದೆ. ನಾನು ಕತೆ ಸಣ್ಣದು ಮಾಡ್ತೇನೆ. ಊರಿನ ಪಟೇಲ್ ಹೇಳ್ತಾರೆ, ಇಲ್ಲ ಅದು ಅವನ ಕೈಯಲ್ಲಿರೋ ಪಾತ್ರ ಅಲ್ಲ, ಅದು ನನ್ನ ಕೈಗೆ ಬರಬೇಕು ಅಂತ ಪಟೇಲರು ಬಲಾತ್ಕಾರ ಮಾಡಿ ಅಲ್ಲಿಗೆ ತಗೊಂಡು ಹೋಗ್ತಾರೆ. ರೈತ ಏನು ಮಾಡ್ತಿದ್ದ, 1 ತೆಂಗಿನಕಾಯಿ 1 ಸೇರು ಅಕ್ಕಿ, ಅವನಿಗೆ ಏನು ಬೇಕು, ತತ್ವಾರಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ತಗೊಳ್ತಾ ಇದ್ದ. ಈ ಪಟೇಲ ಏನು ಮಾಡ್ತಾನೆ ಅಂತಂದರೆ, ಅವ ಈ ತೆಂಗಿನಕಾಯಿ ಅಕ್ಕಿಗೆಲ್ಲ ಹೋಗುವುದಿಲ್ಲ.
ಅವ ಏನು ಮಾಡ್ತಾನೆ, ಮಣಗಟ್ಟಲೆ, ಒಂದು ಸೇರಲ್ಲ, ಮಣಗಟ್ಟಲೆ ಅಡಿಕೆ, ಮಣಗಟ್ಟಲೆ ಅಕ್ಕಿ ಎಲ್ಲ ಹಾಕುವುದು ತೆಗೆಯುವುದು ಮಾಡ್ತಾ ಇದ್ದ. ಊರಿನ ರಾಜನ ಕಿವಿಗೆ ಈ ವಾರ್ತೆ ಹೋಗ್ತದೆ. ಅರಸ ಅದನ್ನು ತನ್ನಲ್ಲಿಗೆ ತರಿಸ್ತಾನೆ, ಇಂಥ ಒಂದು ಪಾತ್ರೆ ತನ್ನಲ್ಲಿರಬೇಕು ಅಂತ, ರೈತನಲ್ಲಿರಬಾರ್ದು, ಪಟೇಲರೆಲ್ಲ ತನ್ನಲ್ಲಿರಬೇಕು ಅಂತ. ರೈತ ಏನು ಹಾಕಿ ತೆಗಿತಾ ಇದ್ದ ಅಂತ ನಿಮಗೆ ಗೊತ್ತಿದೆ. ಊರಿನ ಪಟೇಲ ಕೃಷಿಕ ಏನು ಹಾಕಿ ತೆಗಿತಾ ಇದ್ದ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ಹೇಳಿದೆ. ಈ ರಾಜ ಏನು ಮಾಡ್ತಾನೆ ಅಂತಂದರೆ, ಅಕ್ಕಿ, ತೆಂಗಿನಕಾಯಿ ಅವಶ್ಯಕ ವಸ್ತುಗಳ ವಿಷಯ ಅವನಿಗೆ ಮುಖ್ಯವಾಗುವುದಿಲ್ಲ. ಚಿನ್ನ, ವಜ್ರ, ವೈಡೂರ್ಯ, ಚಿನ್ನ ಇವುಗಳನ್ನು ಹಾಕುವುದು ತೆಗೆಯುವುದು ರಾಜ ಮಾಡಲಿಕ್ಕೆ ಶುರು ಮಾಡಿದ. ಪಾತ್ರೆಯ ಶಕ್ತಿ ನೋಡಿ, ಏನು ಹಾಕಿದ್ರೂ 2 ಕೊಡ್ತದೆ. ಇಷ್ಟಕ್ಕೆ ರಾಜ ಸುಮ್ಮನಿರಬಹುದಿತ್ತು. ಅವ ಏನು ಮಾಡಿದ ಅಂತಂದರೆ, ಎಲ್ಲ ಕಥೆಯೇ ಇದರೊಳಗೆ ಎಂಥದುಂಟು ಅಂತ ಆ ರಾಜ ಅದರ ಒಳಗೆ ಇಳಿದು ಬಿಟ್ಟ. ಒಳಗೆ ನೋಡಿಬಿಡ್ತೇನೆ ಅದರ ಒಳಗೆ ಎಂಥದುಂಟು ಅಂತ. ಅದರ ಶಕ್ತಿ ಏನು, ಒಂದಿದ್ದದ್ದು 2 ಆಗ್ತದೆ. ರಾಜ ಹೊರಗೆ ಬರುವಾಗ ಒಬ್ಬ ರಾಜ ಹೋಗಿ 2 ರಾಜರಾದರು. ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ, ಆ ರಾಜನಿಗಿದ್ದದ್ದು ಒಬ್ಬಳು ಹೆಂಡತಿ. ಈಗ 2 ಆದರು, ಒಂದೇ ಲೆಕ್ಕದ 2 ಆದರು. ಆಗಲಾದರೂ ಸುಮ್ಮನಿರಬಹುದಾಗಿತ್ತು. ಇದು ಈ ಕಥೆಯನ್ನು ಕೇಳಿ ಏನು ಹೇಳ್ತಾರೋ ಗೊತ್ತಿಲ್ಲ. ಕೆಲವು ಮಕ್ಕಳು ಹೇಳಿದ್ದಾರೆ ಅದಕ್ಕೆ ನಮ್ಮಲ್ಲಿ ಪರಿಹಾರ ಉಂಟು ಅಂತ. ಕಥೆ ಹೇಗೆ ಮುಂದುವರಿಯುತ್ತದೆ ಅಂತಂದರೆ, ಒಬ್ಬಳು ಹೆಂಡತಿಗಾಗಿ ಈ 2 ರಾಜರು ಪರಸ್ಪರ ಹೊಡೆದಾಡಿಕೊಂಡು ಆ ಮಣ್ಣಿನ ಪಾತ್ರೆಯ ಮೇಲೆಯೇ ಬೀಳ್ತಾರೆ. ಮಣ್ಣಿನ ಪಾತ್ರೆ ಒಡೆದು ಹೋಗ್ತದೆ. ಬಹಳ ವಿಶೇಷವಾದ ಶಕ್ತಿ ಇದ್ದ, ಒಂದನ್ನು 2 ಮಾಡಿ ಕೊಡ್ತಾ ಇದ್ದ ಒಂದು ಮಣ್ಣಿನ ಪಾತ್ರೆ ಸ್ವಾರ್ಥದಿಂದಾಗಿ ಇಬ್ಬರು ರಾಜರುಗಳ ಎಲ್ಲ ಸಂಪತ್ತು ಅಧಿಕಾರ ಇರುವ ರಾಜರ ಕೇವಲ ಸ್ವಾರ್ಥದ ಕಾರಣಕ್ಕಾಗಿ ಅದು ಒಡೆದು ಪುಡಿಯಾಗುತ್ತದೆ. ಒಬ್ಬ ರೈತನ ಕೈಯಲ್ಲಿ ಅದು ಹೇಗೆ ಬಳಕೆಯಾಗ್ತಾ ಇತ್ತು, ಪಟೇಲ ಅದನ್ನು ಹೇಗೆ ಬಳಸ್ತಾ ಇದ್ದ, ರಾಜ ಏನು ಅನಾಹುತ ತಂದುಕೊಟ್ಟ ಅಂತಂದರೆ, ಇದೊಂದು ಪುಟ್ಟ ಕತೆ. ಈ ಪುಟ್ಟ ಕಥೆಯನ್ನು ಕೇಳಿದ ಕೆಲವು ಮಕ್ಕಳು ಹೇಳಿದರು, ಎಂಥ ಸರ್ ನೀವು ಹಾಗೆಯಾ, ಏನು ಸುಲಭ ಇತ್ತು, ಅವನ ಹೆಂಡತಿಯನ್ನು ಕೂಡ ಹಾಕಿ ತೆಗಿಬೋದಾಗಿತ್ತಲ್ಲ. ಈಗಿನ ತಳಿ ವಿಜ್ಞಾನ ಎಲ್ಲ ಉಂಟು ನೋಡಿ, ಅದು ಓದಿದ್ದಾರೆ, ಈ ತದ್ರೂಪಿಗಳೆಲ್ಲ ಪರವಾಗಿಲ್ಲ ಅಂತ. ಬಟ್ ಜನಪದ ಕಥೆಯೊಂದು ಏನು ಹೇಳ್ತದೆ ಅಂತಂದರೆ, ಒಂದು ಕತೆ ಇದು ನಾನು ಹೇಳಬೇಕಾದ ಒಂದು ಕತೆ, ಜನಪದ ಕತೆ ಒಂದು ಏನು ಹೇಳ್ತದೆ ಅಂತಂದರೆ, ನಾವು ಯಾವುದನ್ನು ಎಷ್ಟು ಬಳಸಿಕೊಳ್ಳಬೇಕು. ಇಲ್ಲಿ ಮಣ್ಣಿನ ಪಾತ್ರ ಇರ್ಬೋದು, ಒಬ್ಬ ಪಟೇಲ ಇರ್ಬೋದು, ಒಬ್ಬ ರಾಜ ಇರ್ಬೋದು, ಅವರ ಸ್ವಾರ್ಥ ಇರ್ಬೋದು. ಅಂದರೆ ಯಾವುದಾದ್ರೂ ಒಂದು ಬೇಕಾದಷ್ಟು ಕೊಡ್ತದೆ ಅಂತಂದರೆ ಅದು ಭೂಮಿ ಆಗಬಹುದು, ನಮ್ಮ ನೆಲವೇ ಆಗಬಹುದು, ನಮ್ಮ ಮನೆಯೇ ಆಗಬಹುದು. ನಮಗೆ ಕೇಳಿದ್ದನ್ನು ಕೊಡ್ತದೆ ಅಂತಾಗೆ ಅದನ್ನು ಇಮ್ಮಡಿಯಲ್ಲ, ಅಷ್ಟು ಸಾಲದು ಅಂತ ನಾವು ಬದುಕಲ್ಲಿ ಏನಾದರೂ ಹೋದರೆ ನಮ್ಮ ಬದುಕು ಹೇಗೆ ಒಂದು ಅಪಾಯಕ್ಕೆ, ದುರಂತಕ್ಕೆ ಕಾರಣವಾಗುತ್ತದೆ ಅಂತ. ಇದು ಒಂದು ಜನಪದದ ರೀತಿಯಲ್ಲಿ ಮಾದರಿಯ ಒಂದು ಕತೆ. ನಾನು ನಿಮಗೆ ಯಾಕೆ ಇದನ್ನು ಹೇಳಿದೆ ಅಂತಂದರೆ, ನೀವು ಮಕ್ಕಳು ಬಹುಶಃ ಇಂಥ ಒಂದು ವೇದಿಕೆಯಲ್ಲಿ ಇಂಥ ಅನೇಕ ಹಿರಿಯರ ಮಾತುಗಳನ್ನು ಕೇಳಿದರೆ, ಕಥೆಗಳನ್ನು ಕೇಳಿದರೆ, ಹಾಡುಗಳನ್ನು ಕೇಳಿದರೆ, ಅದು ಒಂದು ಬಗೆಯ ಸ್ಫೂರ್ತಿಯಾಗಿ, ಪ್ರೇರಣೆಯಾಗಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳುವುದಕ್ಕೆ ಎಲ್ಲ ಮಕ್ಕಳಿಗೆ ಅಂತ ನಾನು ಹೇಳುವುದಿಲ್ಲ, ಕೆಲವರಿಗಾದರೂ ಕೂಡ ಕೆಲವರ ಮಾತು ಒಂದು ಪ್ರೇರಣೆಯಾಗಿ ಅವರ ಬದುಕಿನ ದಿಕ್ಕನ್ನೇ, ದೃಷ್ಟಿಯನ್ನೇ ಬದಲಾಯಿಸುವುದಕ್ಕೆ ಸಾಧ್ಯ ಇದೆ. ಇದು ರವೀಂದ್ರ ಶೆಟ್ಟಿಯವರ ಉದ್ದೇಶ ಅಂತ ನಾನು ಭಾವಿಸಿಕೊಂಡಿದ್ದೇನೆ, ನಿಮ್ಮನ್ನು ಇಲ್ಲಿ ಕೂತುಕೊಳ್ಳಿಸಿ ಹಿರಿಯರ ಮಾತುಗಳನ್ನು ಕೇಳುವ ಕಾರಣಕ್ಕೆ. ತುಳುವ ಐಸಿರಿ ಅಂತ ಒಂದು ವೇದಿಕೆಯನ್ನು ಕೂಡ ಮಾಡಿದ್ದಾರೆ. ತುಳುವ ಐಸಿರಿ ಕುಡ್ಲ, ತುಳುವ ಸಿರಿ ಕುಡ್ಲ, ಅದಕ್ಕೆ ನನ್ನನ್ನೇ ಗೌರವ ಸಲಹೆಗಾರನ ಕೂಡ ಇಟ್ಟುಕೊಂಡಿದ್ದಾರೆ. ಮುಂದಿನ ಬಾರಿ ತುಳುವಿನ ಒಂದು ದೊಡ್ಡ ಸಮ್ಮೇಳನ ಮಾಡಬೇಕು ಅಂತ ಹೊರಟಿದ್ದಾರೆ. ಮಕ್ಕಳು ಗಮನಿಸಬೇಕಾದ ಇನ್ನೊಂದು ಸಂಗತಿ ಹೇಳ್ತೇನೆ ನಾನು. ಕನ್ನಡದಲ್ಲಿ ಸಮ್ಮೇಳನ ಮಾಡ್ತಾರೆ, ತುಳುವಲ್ಲಿ ಮಾಡ್ತಾರೆ,
ಇಂಗ್ಲೀಷಲ್ಲಿ ಕಲಿಸ್ತಾರೆ, ಬೇರೆ ಬೇರೆ ಭಾಷೆಯ ಕಾರ್ಯಕ್ರಮ ನಡೆಸ್ತಾರೆ. ನಾನು ಒಂದು ಮುಖ್ಯವಾದ ಮಾತು ನಿಮ್ಮ ಮಕ್ಕಳ ಗಮನಕ್ಕೆ ತರಬೇಕಾದದ್ದು, ಬಹುಭಾಷೆಗಳ ಬಗ್ಗೆ ಹೇಳಿದರು ಇವರು. ಮಕ್ಕಳೇ ದಯವಿಟ್ಟು ಗಮನಿಸಿ, ನಮ್ಮ ಸುತ್ತಮುತ್ತ ಅನೇಕ ಭಾಷೆಗಳಿರುವುದು, ನಮ್ಮ ಸುತ್ತಮುತ್ತ ಅನೇಕ ಭಾಷೆಗಳಿರುವುದು ಅದೊಂದು ಶಕ್ತಿಯೇ ಹೊರತು, ಅದೊಂದು ಶಕ್ತಿಯೇ ಹೊರತು ಅದು ಮಿತಿಯಲ್ಲ, ಸಮಸ್ಯೆಯಲ್ಲ. ಬಹುಭಾಷೆಗಳು, ಬಹು ಜೀವನ ಕ್ರಮಗಳು, ಬಹು ಆಲೋಚನಾ ವಿನ್ಯಾಸಗಳು, ಬಹುಬಗೆಯ ಉಡುಪುಗಳು, ಇದೆಲ್ಲ ನಮ್ಮ ಬದುಕಿಗೆ ಒಂದು ಸಂತೋಷವನ್ನು, ಸಂಭ್ರಮವನ್ನು ತರುವಂಥದ್ದು. ಅಂದರೆ ನಾವು ಬಹಳ ತಿಳ್ಕೊಳ್ಬೇಕಾದದ್ದೇನು ಅಂತಂದರೆ, ಸಾಧ್ಯವಾದರೆ ಎಷ್ಟು ಭಾಷೆಗಳನ್ನು ಬೇಕಾದರೂ ಕಲಿಯುವ. ನನಗೆ ಅನ್ನಿಸ್ತದೆ, ನನಗೆ ಸ್ವಲ್ಪ ತುಳು ಬರ್ತದೆ, ಕನ್ನಡ ಬರ್ತದೆ, ಒಂದು ಸ್ವಲ್ಪ ಇಂಗ್ಲೀಷು ಬರ್ತದೆ. ನನಗೆ ಬಹಳ ಬಾರಿ ಅನ್ನಿಸಿದೆ, ಒಂದು ನಮಗೆ ಮಲಯಾಳ ಬರ್ತಾ ಇದ್ದರೆ, ತಮಿಳು ಬರ್ತಾ ಇದ್ದರೆ, ತೆಲುಗು ಬರ್ತಾ ಇದ್ದರೆ, ಹಿಂದಿ ಬರ್ತಾ ಇದ್ದರೆ, ಎಷ್ಟು ಭಾಷೆಗಳಲ್ಲಿ ನಾನು ಮಾತನಾಡಬಹುದಾಗಿತ್ತು, ಎಷ್ಟು ಭಾಷೆಗಳ ಸಾಹಿತ್ಯ ನಾನು ಓದಬಹುದಾಗಿತ್ತು, ಎಷ್ಟು ಭಾಷೆಗಳಲ್ಲಿ ನಾನು ಅನುವಾದದ ಕೆಲಸಗಳನ್ನು ಮಾಡಬಹುದಾಗಿತ್ತು. ಇಲ್ಲ, ಆಗ್ತಾ ಇಲ್ಲ. ಎಂಥ ಒಂದು ಶಕ್ತಿಯನ್ನು ಕಳ್ಕೊಂಡೆ ಅಂತ ಅನಿಸುತ್ತೆ ನನಗೆ. ನಮಗೆ ಹಾಗೆ ಅನ್ನಿಸಬೇಕು. ಭಾಷೆಗಳು ಇರುವುದು ದ್ವೇಷಿಸುವುದಕ್ಕಲ್ಲ, ದ್ವೇಷವನ್ನು ಹುಟ್ಟಿಸುವುದಕ್ಕಲ್ಲ. ಭಾಷೆಗಳು ಇರುವುದು ಪ್ರೀತಿಸುವುದಕ್ಕೆ, ಮತ್ತದು ಸಂವಹನ, ಕಮ್ಯುನಿಕೇಷನ್. ಒಂದು ವೇಳೆ ನಿಮಗೊಂದು ಭಾಷೆ ಬರುವುದಿಲ್ಲ ಅಂದರೆ ನಿಮಗೆ ಮತ್ತೊಬ್ಬರೊಟ್ಟಿಗೆ ಆ ಭಾಷೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತ ಅರ್ಥ. ಆಗ ನಾವು ಯಾವುದೋ ಒಂದು ದಾರಿಯನ್ನು ಹುಡುಕಿಕೊಳ್ತೇವೆ, ಅದು ಬೇರೆ. ಹಾಗಾಗಿ ಕರಾವಳಿಯಲ್ಲಿರುವ ಈ ಭಾಷೆಗಳನ್ನು ಬಹುತ್ವ ಅಂತ ನಾನು ಹೇಳ್ತಾ ಇರೋದು. ಅದರ ಬಗ್ಗೆಯೂ ಅಧ್ಯಕ್ಷರು ಕೂಡ ಮಾತಾಡಿದರು. ಇಲ್ಲಿ ಅಂಥ ಸಂಘರ್ಷಗಳೇ ಕಾಣುವುದಿಲ್ಲ ಎನ್ನುವ ಮಾತನ್ನು ಕೂಡ ಅವರು ಹೇಳಿದರು. ಇದು ಬಹಳ ಮುಖ್ಯವಾದ ಮಾತೆ. ಹಾಗಾಗಿ ಮಕ್ಕಳು ನಮ್ಮ ಜನಪದರು ಅಂದರೆ ಜನರು ಅಂತ ಅರ್ಥ. ಜನರು ಮಾತನಾಡ್ತಾ ಇರುವ ಯಾವುದೇ ಭಾಷೆಗಳನ್ನು ನಾವು ಕಲಿಬೇಕೇ ಹೊರತು ಅದನ್ನು ದ್ವೇಷ ಮಾಡುವುದಲ್ಲ. ಹಾಗಾಗಿ ಬಹುತ್ವ ಎನ್ನುವುದು ಬಹಳ ಮುಖ್ಯವಾದ ಒಂದು ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಕನ್ನಡ ಸಾಹಿತ್ಯದ ಒಂದು ಸಮ್ಮೇಳನ ಅಂತ ಇದನ್ನು ಕರೆದಿದ್ದಾರೆ. ತುಳು ಸಾಹಿತ್ಯದ ಅನೇಕ ಪ್ರಸ್ತಾವಗಳು ಇಲ್ಲಿ ಬರ್ತವೆ. ಇವತ್ತು ಜಾನಪದ ಅಂತ ವಿಷಯ ಇಟ್ಟುಕೊಂಡಲ್ಲಿ ತುಳು ಬರ್ಬೋದು, ಕನ್ನಡ ಯಾವುದೇ ಭಾಷೆಯ ಜಾನಪದ ಬರ್ಬೋದು. ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ. ಜಾನಪದ ಅಂತಂದರೆ, ಈ ಮಾತನ್ನು ನಾನು ಹಿರಿಯರಿಗೂ ಸಂಬಂಧಪಟ್ಟ ಹೇಳ್ತೇನೆ. ಕೆಲವರಿಗೆ ನಮ್ಮಲ್ಲಿ ಗಾದೆಗಳು, ಒಗಟುಗಳು, ನಂಬಿಕೆಗಳು, ಹಾಡುಗಳು, ಕುಣಿತಗಳು ಇದೆಲ್ಲ ಹಳೆಯ ಕಾಲದ್ದು ಅಂತ ಹೇಳ್ತಾರೆ. ಹಳೆಯ ಕಾಲದ್ದು, ಅದನ್ನು ಎಂಥಕ್ಕೆ ಸುಖ? ಹಳೆಯ ಕಾಲದ್ದಿರಬಹುದು, ಆದರೆ ಹಳೆಯ ಕಾಲದ್ದಾದರೂ ಕೂಡ ಇವತ್ತು ನಮಗೆ ಬೇಕಾದ ಅನೇಕ ಸಂಗತಿಗಳು, ವಿಚಾರಗಳು ಅದರಲ್ಲಿ ಇವೆ ಅಂತ ಅರ್ಥ. ಹಾಗಾಗಿ ನಾವು ಜಾನಪದ ಸಂಗ್ರಹ ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ. ಅಂದರೆ ಏನರ್ಥ? ಜಾನಪದ ಅಂತಾರೆ ಅದು ಜನಪದರ ಜ್ಞಾನ ಅಂತ ಅರ್ಥ. ಜಾನಪದ ಅಂದರೆ ಜನಪದರ ಜ್ಞಾನ. ಅದು ಅವರ ಫೋಕ್ಲೋರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದು ಜ್ಞಾನ, ಜನಪದರ ಜ್ಞಾನ. ಜನಪದರ ಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟದ್ದು? ಅವರ ಬದುಕಿಗೆ ಸಂಬಂಧಪಟ್ಟದ್ದು, ಅವರು ಓಡಾಡುವ ನೆಲಕ್ಕೆ ಸಂಬಂಧಪಟ್ಟದ್ದು, ಅವರು ನೋಡುವ ಆಕಾಶಕ್ಕೆ, ನೆಲ ಬಾನುಗಳ ಸಂಬಂಧಕ್ಕೆ ಸಂಬಂಧಪಟ್ಟದ್ದು, ಒಂದು ಕುಟುಂಬ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು. ಅದನ್ನು ಅವರು ಬಹಳ ಚೆನ್ನಾಗಿ ಉಲ್ಲೇಖಿಸಿದರು ಸಾಯಿಗೀತಾ ಅವರು. ಒಂದು ಕಾಲಕ್ಕೆ ಸಂಬಂಧಪಟ್ಟದ್ದು, ಬದುಕಿನ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯರು. ನೆನಪಿಟ್ಟುಕೊಳ್ಳಿ, ಓದು ಬರಹ ಬಾರದವರು, ನೀವು ಅದನ್ನು ಅನಕ್ಷರಸ್ಥರು ಅಂತ ಕರೀರಿ, ಆದರೆ ದಯವಿಟ್ಟು ಅವಿದ್ಯಾವಂತರು ಅಂತ ಮಾತ್ರ ಕರಿಬೇಡಿ. ನಮ್ಮ ಹಳ್ಳಿ ಜನರನ್ನು ಅವಿದ್ಯಾವಂತರು ಅಂತ ಕರಿಬೇಡಿ. ಬೇಕಾದ್ರೆ ಅವರಿಗೆ ಅಕ್ಷರ ಬರಹ ಬರುವುದಿಲ್ಲ ಅಂತ ಬೇಕಾದ್ರೆ ಹೇಳಿ, ನನ್ನ ಆಕ್ಷೇಪ ಇಲ್ಲ. ಆದರೆ ನಮಗಿಂತ 100 ವಿದ್ಯೆಗಳು ಗೊತ್ತಿತ್ತು ಅವರಿಗೆ. ಕೃಷಿ ವಿದ್ಯೆ ಗೊತ್ತಿತ್ತು, ನೀರಿನ ವಿಷಯ ಗೊತ್ತಿತ್ತು, ಆಕಾಶದ ವಿಷಯ ಗೊತ್ತಿತ್ತು, ಮಳೆಯ ವಿಷಯ ಗೊತ್ತಿತ್ತು, ಎಲ್ಲ ಜಲ ನೆಲ ಸಂರಕ್ಷಣೆ ಎಲ್ಲ ವಿದ್ಯೆಗಳು ಕೂಡ ಜನರಿಗೆ ಗೊತ್ತಿತ್ತು. ಹಾಗಾಗಿ ಅತ್ಯಂತ ವಿದ್ಯಾವಂತರ, ನನ್ನ ದೃಷ್ಟಿಯಲ್ಲಿ ನಮಗಿಂತ ಹೆಚ್ಚು ವಿದ್ಯಾವಂತರಾದ ಜನ ತಮ್ಮ ಜ್ಞಾನವನ್ನು ಕಥೆಗಳ ಮೂಲಕ, ಕವಿತೆಗಳ ಮೂಲಕ, ಹಾಡುಗಳ ಮೂಲಕ, ಕುಣಿತಗಳ ಮೂಲಕ, ಎಷ್ಟೋ ಭೌತಿಕ ವಸ್ತುಗಳ ಮೂಲಕ, ಕ್ರೀಡೆಗಳ ಮೂಲಕ, ಕಂಬಳದ ಮೂಲಕ, ಹೀಗೆ ಅನೇಕ ಕ್ರೀಡೆಗಳ ಮೂಲಕ ಆ ಜ್ಞಾನವನ್ನು ಅವರು ಹಂಚುತ್ತಾ ಬಂದಿದ್ದಾರೆ. ಇವತ್ತು ಆ ವಿಷಯದ ಬಗ್ಗೆಯಲ್ಲಿ ಯಾಕೆ ವಿಚಾರಗೋಷ್ಠಿ ಇಟ್ಟುಕೊಂಡಿದ್ದಾರೆ ಅಂತಂದರೆ,
ನಮ್ಮ ಎಲ್ಲರಲ್ಲಿ ಇವತ್ತಿಗೂ ಕೂಡ ಉಂಟು. ನಮ್ಗೆ ಗೊತ್ತಿದೆ, ಇವತ್ತು ಜಾನಪದ ಎನ್ನುವುದು, ಫೋಕ್ಲೋರ್ ಎನ್ನುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನದ ಒಂದು 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 ಗಾಂಭೀರ್ಯವನ್ನು ಪಡ್ಕೊಂಡಿರುವ ಒಂದು ಸ್ವಾಯತ್ತವಾದ ಡಿಸಿಪ್ಲಿನ್, ಆಟೋನಮಸ್ ಡಿಸಿಪ್ಲಿನ್ ಅಥವಾ ಅಧ್ಯಯನ ಶಿಸ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಫೋಕ್ಲೋರಿಸ್ಟಿಕ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧ್ಯಯನದ ಒಂದು ಒಂದು ಶಾಖೆಯಾಗಿ, ಒಂದು ಶಿಸ್ತಾಗಿ ಅದಿದೆ. ಆದರೆ ನಮ್ಮಲ್ಲಿ ಇವತ್ತಿಗೂ ಕೂಡ ಅದು ನಮ್ಮೊಂದು ಗ್ರಹಾಚಾರ ಅಂತ ಹೇಳ್ತೇನೆ ನಾನು ಅದನ್ನು. ನಮ್ಮಲ್ಲಿ ಹೇಗೆ ಅಂತಂದರೆ, ತುಳು ಕನ್ನಡ ಬಂದರೆ ಕನ್ನಡ ಮೇಲೆ ತುಳು ಕೆಳಗೆ, ತುಳು ಕನ್ನಡ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಮೇಲೆ ಕನ್ನಡ ಕೆಳಗೆ, ಅದರಿಂದ ಕೆಳಗೆ ತುಳು. ಸಂಸ್ಕೃತ ಕೊಂಡ್ರೆ ಸಂಸ್ಕೃತ ಬಹಳ ಮೇಲೆ, ಅದರ ಕೆಳಗೆ. ಹೀಗಿಲ್ಲ. ಇದು ಎಂಥ ತಪ್ಪು ಮತ್ತು ಅಪಾಯದ ಒಂದು ಗ್ರಹಿಕೆ ಅಂದರೆ, ಯಾವುದೇ ಭಾಷೆ ಶ್ರೇಷ್ಠವೂ ಅಲ್ಲ ಕನಿಷ್ಠವೂ ಅಲ್ಲ. ಎಲ್ಲವೂ ಭಾಷೆ ಶ್ರೇಷ್ಠ ಭಾಷೆಗಳೇ, ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ. ತುಳು ಈಗ ರಾಷ್ಟ್ರ ಭಾಷೆ ಅಂದ್ರೇನು? ನಮ್ಮಲ್ಲಿ ಉಂಟು, ನಮ್ಮಲ್ಲಿ ಇಷ್ಟೇ ಒಂದು ಎಷ್ಟು ರಾಷ್ಟ್ರ, ನನಗೆ ಅರ್ಥವೇ ಆಗೋದಿಲ್ಲ. ಮತ್ತು ಉಳಿದದಿಲ್ಲಿ ಅವುಗಳು ತುಳು ಎಲ್ಲಿ ಎತ್ತು ಅಂತ ಕೇಳೋದು ನಾನು. ನಮ್ಮ ರಾಷ್ಟ್ರದ ಭಾಷೆ ಅದು ಜನಸಂಖ್ಯೆ ಹೆಚ್ಚು ಮಾತಾಡ್ಬೋದು ಕೆಲವು ಭಾಷೆಯೇ, ಕೆಲವನ್ನ ಜನರು ಕಡಿಮೆ ಮಾತಾಡೋದು ಪ್ರಶ್ನೆ ಬೇರೆ. ಕೆಲವು ಭಾಷೆಗೆ ದೀರ್ಘ ಸಾಹಿತ್ಯ ಪರಂಪರೆ ಇರ್ಬೋದು, ಕೆಲವು ಭಾಷೆಗೆ ಇಲ್ಲದಿರ್ಬೋದು. ಜನಪದ ಸಾಹಿತ್ಯ ದೀರ್ಘ ಪರಂಪರೆ ಉಂಟು, ತುಳುವಿಗೆ ಉಂಟು. ಅಂದರೆ ನಾವು ಏನು ಮಾಡ್ತೇವೆ ಅಂತಂದರೆ, ಒಂದು ಕೆಟ್ಟ ಚಾಳಿ ನಮ್ಮಲ್ಲಿ ಏನು ಅಂತಂದರೆ, ಪ್ರತಿಯೊಂದನ್ನು ಈ ಶ್ರೇಷ್ಠ ಕನಿಷ್ಠ ಒಂದು ಶ್ರೇಣೀಕೃತ ಮಾಡಿ ನೋಡುವುದು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಅದು ಬೇಕು, ಇದು ಬೇಡ, ಅದು ಅತ್ಯುತ್ತಮ, ಇದು ಅದು. ನನಗೆ ವಿಚಿತ್ರ ಕಾಣ್ತದೆ. ಇದು ನಿಜವಾಗಿ ಬಹಳ ಬಹಳ ಒಂದು ಒಂದು ಒಡಕಿನ ಮನಸ್ಸಿನ ಪ್ರತೀಕ ಅಂತ ನನಗೆ ಕಾಣ್ತದೆ. ಹಾಗಾಗಿ ದಯವಿಟ್ಟು ನಾವು ನಮ್ಮ ಮಕ್ಕಳಲ್ಲಿ ಎಲ್ಲವನ್ನೂ ನೋಡುವ, ಎಲ್ಲವನ್ನೂ ಪ್ರೀತಿಸುವ, ಎಲ್ಲವನ್ನೂ ಅವರ ಆಯ್ಕೆಗೆ ಬಿಡುವ. ನಿನಗೆ ಯಾವುದು ಬೇಕು, ತುಳು ಬೇಕೋ ಕಲಿ, ಕನ್ನಡ ಬೇಕೋ ಕಲಿ, ಇಂಗ್ಲೀಷ್ ಬೇಕೋ ಕಲಿ, ನಿನಗೆ ಹೆಚ್ಚು ಯಾವುದು ಬೇಕೋ ಅದನ್ನು ಕಲಿ. ಒಂದನ್ನು ವಿರೋಧಿಸಿ ದ್ವೇಷಿಸಿ ಮತ್ತೊಂದನ್ನು ಕಲಿಯುವುದಲ್ಲ. ನನ್ನ ಇಡೀ ಸಮ್ಮೇಳನದ ಉದ್ದೇಶ ಏನು ಅಂತಂದರೆ, ಇವರು ಮತ್ತೆ ಮತ್ತೆ ಇಂಗ್ಲೀಷು ಕನ್ನಡ ತುಳು ಹೇಳ್ತಾರೆ, ಬ್ಯಾರಿ ದಪ್ಪ ಕುಣಿತಗಳನ್ನು ಮಾಡಿದರು. ಇದು ಏನನ್ನು ಕಲಿಸಬೇಕು ಮಕ್ಕಳಿಗೆ ಅಂತಂದರೆ, ನಾವು ಎಲ್ಲವನ್ನು ಸಮಾನವಾಗಿ ನೋಡುವ, ಮತ್ತು ಕಾಲ ನಿರ್ಧಾರ ಮಾಡ್ತದೆ ಯಾವುದು ಬೇಕು ಯಾವುದು ಬೇಡ ಅಂತ. ಅದು ನನ್ನ ಒಬ್ಬನ ನಿರ್ಧಾರ ಆಗೋದಿಲ್ಲ, ಪಲ್ಲಟಗಳು ಆಗಿಯೇ ಆಗುತ್ತವೆ. ನಾವು ತಿಳ್ಕೊಳ್ಬೇಕಾದದ್ದೇನು ಅಂತಂದರೆ, ಒಂದು ಕಾಲದ ಪ್ರವಾಹದಲ್ಲಿ ನಾವು ಈಗ ತಕ್ಷಣಕ್ಕೆ ನಾವೊಂದು ತೀರ್ಮಾನ ತೆಕ್ಕೊಂಡು ಯಾವುದು ಬೇಕಾ ಯಾವುದು ಬೇಡ ಅಂತ ಹೇಳುವ ಬದಲು ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ನೋಡುವ ಒಂದು ಭಾಷಾ ಪ್ರೀತಿ, ಒಂದು ಸಂಸ್ಕೃತಿ ಪ್ರೀತಿ, ಒಂದು ಜನಪ್ರೀತಿ, ಇದು ಬಂದರೆ ಬಹುಶಃ ನಮ್ಮ ಇಡೀ ಸಮ್ಮೇಳನಗಳ ಒಂದು ಉದ್ದೇಶ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ನಮ್ಮ ಮಕ್ಕಳು ಎಲ್ಲ ಭಾಷೆಗಳನ್ನು ಕೇಳುವ ಹಾಗೆ ಆಗಬೇಕು, ಎಲ್ಲ ಸಾಹಿತ್ಯಗಳನ್ನು ಓದುವ ಹಾಗೆ ಆಗಬೇಕು, ಎಲ್ಲ ಆಚಾರ ವಿಚಾರಗಳನ್ನು ನೋಡುವಂತಾಗಬೇಕು. ಎಲ್ಲವನ್ನು ನೋಡಿ ಕಲಿತು ಎಲ್ಲ ಆದ ಮೇಲೆ ಮತ್ತೆ ಅವರನ್ನು ಆಯ್ಕೆ ಮಾಡಿಕೊಳ್ತಾರೆ, ಯಾವುದು ಅಗತ್ಯವೋ ಯಾವುದು ಬೇಡ. ಈಗಲೇ ನಾವು ನನಗೆ ಕನ್ನಡ ಬೇಡ ತುಳು ಬೇಡ ನನಗೆ ಇಂಗ್ಲೀಷ್ ಒಂದಿದ್ದರೆ ಸಾಕು ಅಂತಂದರೆ ಅನೇಕ ಅನಾಹುತಗಳನ್ನು ಮಕ್ಕಳ ಮುಂದೆ ಹಾಕ್ತೇವೆ ಅಂತ ಅರ್ಥ. ನಾವು ದಯವಿಟ್ಟು ತಿಳ್ಕೊಳ್ಳಿ, ಇಂಗ್ಲೀಷೇ ನನಗೆ ಸರ್ವಸ್ವ ಅಂತ ತಿಳ್ಕೊಂಡ ಒಂದು ಮಗುವಿಗೆ ನೀವು ಉಳಿದ ಎಲ್ಲ ಅವಕಾಶಗಳಿಂದ ಅವರನ್ನು ವಂಚಿತ ಮಾಡಿದರೆ ಆ ಮಗುವಿನ ಭವಿಷ್ಯವನ್ನು ನೀವು ಅತ್ಯಂತ ಅದಕ್ಕೆ ಆತಂಕ ಒಡ್ಡುತ್ತೀರಿ ಅಂತ ನನಗೆ ಅನ್ನಿಸ್ತದೆ. ಅದರ ಬದಲು ನೀವು ಆ ಮಗುವಿಗೆ ಎಲ್ಲ ಅವಕಾಶಗಳನ್ನು ಕೊಡಿ. ಅದು ಮುಂದಕ್ಕೆ ಹೋದಾಗೆ ಇವತ್ತು ದೊಡ್ಡ ಸಂಗತಿ ಏನಿಲ್ಲ, ಒಂದು ಭಾಷೆಯನ್ನು ಕಲಿಯೋದು 2-3 ತಿಂಗಳು ಸಾಕು. ನೀವು ಯಾವ ದೇಶಕ್ಕೆ ಹೋಗಲಿ ಒಂದು 3 ಕ್ರ್ಯಾಶ್ ಕೋರ್ಸ್ ಅಂತ ಹೇಳ್ತಾರೆ. ಹೆಚ್ಚಾದರೆ 3 ತಿಂಗಳಲ್ಲಿ ನೀವು ಜರ್ಮನಿಗೆ ಹೋಗಿ, ಜರ್ಮನ್ ಭಾಷೆ, ರಷ್ಯನ್ ಭಾಷೆ, ಯಾವ ಭಾಷೆಯನ್ನು ಬೇಕಾದರೂ ಇವತ್ತಿನ ತಂತ್ರಜ್ಞಾನದ ಟೆಕ್ನಾಲಜಿಯ ಸಹಾಯದಿಂದ 3 ತಿಂಗಳಲ್ಲಿ ಕಲಿಬಹುದು ನೀವು, 6 ತಿಂಗಳಲ್ಲಿ ಕಲಿಬಹುದು ನೀವು. ಅದಕ್ಕೆ ಇಡೀ ಜೀವನ ಪರ್ಯಂತವೇ ನಾವು ಒದ್ದಾಡಿ ಇಲ್ಲದ ನಮ್ಮ ಮಕ್ಕಳಲ್ಲಿ ಉಳಿದ ಭಾಷೆಗಳ ಬಗ್ಗೆ ದ್ವೇಷವನ್ನು ಅಥವಾ ಅದು ಬೇಡ ಅಂತ ಹೇಳುವ ಒಂದು ಯೋಚನೆಯನ್ನು ಹುಟ್ಟು ಹಾಕುವುದೇ ಬಹಳ ಬಹಳ ತಪ್ಪು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಬಹಳ ಒಳ್ಳೆಯ ಒಂದು ವಿದ್ಯಾರ್ಥಿಗಳ ಮನಸ್ಸುಗಳನ್ನು ಕಟ್ಟುವ, ನಿಜವಾದ ಅರ್ಥದಲ್ಲಿ ಕಟ್ಟುವ ಕೆಲಸವನ್ನು ಈ ರತ್ನೋತ್ಸವ ಮಾಡ್ತದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಈ ನೆಲದ ಬಹುತ್ವವನ್ನು ಸಾರುವ ಕೆಲಸವನ್ನು ಈ ಸಮ್ಮೇಳನ ಮಾಡ್ತದೆ. ಅದಕ್ಕೆ ಒಂದು ವಿಚಾರಗೋಷ್ಠಿ ಜಾನಪದ ಅಂತ ಇಟ್ಟಿದ್ದಾರೆ. ಜಾನಪದ ಅಂತಂದ್ರೆ ನಾನು ಈಗಾಗಲೇ ಹೇಳಿರುವ ಹಾಗೆ ನಮ್ಮ ಹಿರಿಯರ ಬದುಕಿನ ಅನೇಕ ಸಂಗತಿಗಳು ಅಲ್ಲಿ ಅಡಗಿವೆ. ಅದರ ಕಡೆಗೆ ನೀವೊಂದು ಒಂದು ಕವಿತವನ್ನು ನಾನಿನ್ನು ಅನೇಕ ಉದಾಹರಣೆಗಳನ್ನು ಕೊಡಬಹುದು. ನಾವು
ನಮ್ಮ ಹೆಂಗಸರು ಹೇಳುವ ಕಥೆಗಳಲ್ಲಿ, ಹೆಂಗಸರು ಹಾಡುವ ಕೆಲಸದ ಹಾಡುಗಳಲ್ಲಿ ಅವರ ಅನೇಕ ಆಲೋಚನೆಗಳು, ವಿಚಾರಗಳನ್ನು ನಾವು ನೋಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಒಂದು ಒಳ್ಳೆಯ ಉದ್ದೇಶದಿಂದ ಮುಖ್ಯವಾಗಿ ಒಂದು ಯುವ ಮನಸ್ಸುಗಳನ್ನು ತಟ್ಟುವ, ಅದಕ್ಕಿಂತ ಹೀಗೆ ಹೇಳ್ಬೋದು ನಾನು, ನಮ್ಮ ಎಳೆಯ ಮಕ್ಕಳಿಗೆ ಅನೇಕರನ್ನು ನೋಡುವ ಮತ್ತು ಅನೇಕರ ಮಾತುಗಳನ್ನು ಕೇಳುವ ಅವಕಾಶವನ್ನು ಕಲ್ಪಿಸಿಕೊಡುವ ಇಂಥ ಸಮ್ಮೇಳನಗಳಿಗೆ ಅವರ ಬದುಕಿನ ದೃಷ್ಟಿಯಲ್ಲಿ ಅದಕ್ಕೆ ದೊಡ್ಡ ಸ್ಥಾನ ಇದೆ ಅಂತ ಹೇಳ್ತಾ, ಒಂದು ವಿಷಯದ ಕುರಿತ ಹಾಗೆ ಪಲ್ಲಟಗಳು ಎನ್ನುವ ವಿಷಯದ ಕುರಿತಾಗೆ ಸಾಯಿಗೀತ ಅವರ ಆಲೋಚನೆಗಳನ್ನು ಅಥವಾ ವ್ಯವಸ್ಥಿತವಾಗಿ ಅದನ್ನು ಅವರು ಮಂಡಿಸಿದ್ದಾರೆ. ಹಾಗೆ ನೋಡಿದರೆ ನಮ್ಮ ಎಲ್ಲ ಉತ್ಸವಗಳು ಕೂಡ ನಮ್ಮ ಬದುಕಿಗೆ ಸಂಬಂಧಪಟ್ಟವೇ ಆಗಿರ್ತವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡು ಮುಖ್ಯವಾಗಿ ಭುವನೇಶ್ವರಿಯವರ ಮಾತುಗಳನ್ನು ಕೇಳುವ, ನಾನು ಯಾವಾಗಲೂ ಏನೋ ನಾವು ತಿಳ್ಕೊಳ್ಬೋದು, ನಾವು ಓದಿದ್ದೇವೆ ಕೇಳಿದ್ದೇವೆ ಅಂತ, ಯಾವುದೋ ಹೊಸ್ತು ಮಾತುಗಳು ಮತ್ತು ಹಳೆಯದನ್ನೇ ಮತ್ತೆ ನೆನಪಿಸುವ ಅನೇಕ ಸಂಗತಿಗಳು ನಮಗೆ ಗೊತ್ತಾಗ್ತವೆ. ತುಂಬ ಒಂದು ನಿರ್ದಿಷ್ಟ ಅವಧಿಯ ಒಳಗಡೆ ತುಂಬ ಒಳ್ಳೆಯ ಮಾತುಗಳನ್ನು ಈ ಸಮ್ಮೇಳನಕ್ಕೆ ಒಪ್ಪುವ ಮಾತುಗಳನ್ನು ಅವರು ಹೇಳಿದ್ದಾರೆ ಅಂತ ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ, ಇಂಥ ಒಂದು ಒಳ್ಳೆಯ ಸಮ್ಮೇಳನವನ್ನು ಆಯೋಜಿಸಿರುವಂತಹ ರವೀಂದ್ರ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ವೈಯಕ್ತಿಕ ಅಭಿನಂದಿಸಿ, ಈ ಬಿಸಿ ಬೇಗೆಯ ಹೊತ್ತಿಯೂ ಕೂಡ ನನ್ನ ಮಾತುಗಳನ್ನು ತುಂಬ ಸಹನೆಯಿಂದ ಪ್ರೀತಿಯಿಂದ ಕೇಳಿರುವ, ನಾನು ಮಕ್ಕಳನ್ನು ಮತ್ತು ಹಿರಿಯವರನ್ನು ಸ್ವಲ್ಪ ಎರಡೂ ಕಡೆ ಗಮನ ಇಟ್ಟುಕೊಂಡು ಕೆಲವು ಮಾತುಗಳನ್ನು ಹೇಳಿದ್ದೇನೆ, ದೊಡ್ಡವರ ಜವಾಬ್ದಾರಿ ನೆನಪಿಸಿದ್ದೇನೆ, ಮಕ್ಕಳ ಸಾಧ್ಯತೆಗಳು ಏನೇನುವುದನ್ನು ಕೂಡ ಹೇಳಿದ್ದೇನೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಪ್ರಸ್ತುತಿಗೊಳಿಸಿದ್ದಾರೆ. ವಿಚಾರಗೋಷ್ಠಿಯಲ್ಲಿ ಅಧ್ಯಕ್ಷತೆಯಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಕೆ ಚಿನ್ನಪ್ಪಗೌಡ, ವಿಷಯ ಮಂಡನೆ ಮಾಡಿದಂಥ ಡಾಕ್ಟರ್ ಸಾಯಿಗೀತಾ ಹೆಗಡೆ, ಅದರ ಜೊತೆಗೆ ಸರ್ವಾಧ್ಯಕ್ಷರಾಗಿ ಆಸೀನರಾಗಿರುವಂಥ ಶ್ರೀಮತಿ ಭುವನೇಶ್ವರಿ ಹೆಗಡೆ, ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಇವರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ.